ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತು ಅಥವಾ ನಮ್ಮ ಸಂವಾದ ಕಾರ್ಮಿಕರ ಧ್ವನಿ, ರೈತರ ಶಕ್ತಿ, ಮಾರುತಿ ಮಾನ್ಪಡೆ. ವೀಕ್ಷಕರೇ, ನಿನ್ನೆಯಷ್ಟೇ ಕರ್ನಾಟಕದ ಕಾರ್ಮಿಕರ ನಡುವೆ ಮತ್ತು ರೈತರ ನಡುವೆ ಬಹುದೊಡ್ಡ ಶಕ್ತಿಯಾಗಿದ್ದವರು ಮತ್ತು ಕಾರ್ಮಿಕರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕ ಕರ್ನಾಟಕದ್ದು, ಮತ್ತು ರೈತರ ಪರವಾದ ಚಳವಳಿಯ ಒಬ್ಬ ಬಹುದೊಡ್ಡ ಸಂಘಟಕ ಮತ್ತು ಎಲ್ಲ ರೈತ ಸಂಘಟನೆಗಳನ್ನು ಒಟ್ಟು ಮಾಡಿಕೊಂಡು ಒಂದು ಸರ್ಕಾರದ ಜೊತೆಗೆ ಅಥವಾ ರೈತರ ಹೋರಾಟಗಳನ್ನು ಸಂಘಟನೆ ಮಾಡ್ತಾ ಇದ್ದಂಥ ಶಕ್ತಿ, ಕಾರ್ಮಿಕರ ಮತ್ತು ರೈತರ ಶಕ್ತಿ ಅಂತಲೇ ನಾವು ಕರೆಯುವಂಥ ಮಾರುತಿ ಮಾನ್ಪಡೆ ಅವರು ನಿನ್ನೆಯಷ್ಟೇ ನಿಧನರಾಗಿದ್ದಾರೆ. ಅವರ ಬಗ್ಗೆ ಒಂದಷ್ಟು ಮಾತನಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕಾರ್ಮಿಕರು ಮತ್ತು ರೈತರನ್ನು ಅವರ ನ್ಯಾಯವಾದ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಕಾರ್ಮಿಕರನ್ನು ಮತ್ತು ರೈತರನ್ನು ಕೊಂಡೋಗಿ ಅವರ ಹೋರಾಟಗಳನ್ನು ಸಂಘಟನೆ ಮಾಡ್ತಾ ಇದ್ದಂಥ ಒಬ್ಬ ಬಹುದೊಡ್ಡ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುವುದು ಬಹುಮುಖ್ಯವಾದಂಥ ಒಂದು ವಿಚಾರ ಕೂಡ ಮತ್ತು ಸಂದರ್ಭ ಕೂಡ ಮತ್ತೊಂದು ಕರ್ತವ್ಯ ಕೂಡ. ಸೊ ಈ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 3 ಮಂದಿ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಅವರನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಮೊದಲಾಗಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು. ಚಂದ್ರ ಪೂಜಾರಿ ಅವರೇ, ತಮಗೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಯಾದವ್ ಶೆಟ್ಟಿ ಅವರೇ, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ರವಿ ಕಿರಣ್ ಪುಣಚ ಅವರೇ, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಕನ್ನಡ ಸಾಹಿತ್ಯ, ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಥವಾ ಜನಪದ ಎಲ್ಲ ವಿಚಾರವಾಗಿ ತುಂಬ ನಿಖರವಾಗಿ ಅಧಿಕೃತವಾಗಿ ಮಾತನಾಡಬಲ್ಲಂಥ ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು. ಯಾದವ್ ಶೆಟ್ಟಿಯವರು ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರು. ಮಾರುತಿ ಮಾನ್ಪಡೆಯವರ ನೇತೃತ್ವ ಇತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಅದೇ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಯಾದವ್ ಶೆಟ್ಟಿಯವರು ಸೇವೆ ಮಾಡ್ತಾ ಇದ್ದರು. ಜೊತೆಗೆ ರವಿ ಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಈ ಒಂದು ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು. ಕರ್ನಾಟಕ ಪ್ರಾಂತ ರೈತ ಸಂಘ ಅನ್ನೋದು ಬೇರೆ, ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನೋದು ಬೇರೆ. ಸೊ ರವಿ ಕಿರಣ್ ಪುಣಚ ಅವರು. ಜೊತೆಗೆ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ. ಅವರು ಕೂಡ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು. ಬಟ್ ನಮಗೆ ಇವತ್ತು ಮಾತುಕತೆಯಲ್ಲಿ ಈ 3 ಮಂದಿ, ಚಂದ್ರ ಪೂಜಾರಿ ಅವರು, ಯಾದವ್ ಶೆಟ್ಟಿ ಅವರು ಮತ್ತು ರವಿ ಕಿರಣ್ ಪುಣಚ ಅವರು ಇದ್ದಾರೆ. ವೀಕ್ಷಕರೇ, ಮಾರುತಿ ಮಾನ್ಪಡೆಯನ್ನು ಬಹುಶಃ ಕರ್ನಾಟಕದ ಕಾರ್ಮಿಕ ವಲಯ ಮತ್ತು ರೈತರು ಇಡೀ ಆ ಒಂದು ವಲಯದಲ್ಲಿ ಅವರು ತುಂಬ ಚಿರಪರಿತ ಧ್ವನಿಯವರು. ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ ಮತ್ತೊಂದು ಧ್ವನಿ. ತುಂಬ ತಳಮಟ್ಟದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವರು, ಅಥವಾ ರಾಜಕೀಯವಾಗಿ ಅವರು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಗುರುತಿಸಿಕೊಂಡವರು, ಮತ್ತು ರೈತ ಸಂಘ, ಕಾರ್ಮಿಕ ಸಂಘ ಸಂಘಟನೆ, ಎಲ್ಲ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಒಂದು ಬಾರಿ ಗುಲ್ಬರ್ಗದ ಚಿಂಚನಸೂರು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆದವರು. ಅವರು ನಮಗೆ ಕರಾವಳಿಗೆ ನಾವು ಮಾತನಾಡುವ ಸಂದರ್ಭದಲ್ಲಿ ನಮಗೆ ತುಂಬ ಬಹುದೂರದ ವ್ಯಕ್ತಿಯಾಗಿ ಕಾಣ್ತಾರೆ. ಯಾಕಂತ ಹೇಳಿದ್ರೆ, ಗುಲ್ಬರ್ಗ ಅಥವಾ ಕಲಬುರಗಿ ಅನ್ನೋದು ನಮಗೆ ತೀರಾ ದೂರದ, ಕರ್ನಾಟಕದ ಇನ್ನೊಂದು ತುದಿಯಲ್ಲಿ ಇರುವಂಥ ಒಂದು ಜಿಲ್ಲೆ. ಬಟ್ ಅಲ್ಲಿ ಅವರಿಗೂ ನಮಗೂ ಏನು ಸಂಬಂಧ ಅಂತ ಕೇಳಿದರೆ, ಅಥವಾ ಅವರ ಬಗ್ಗೆ ನಾವು ಯಾಕೆ ಮಾತನಾಡಬೇಕು ಅಂತ ಕೇಳಿದರೆ, ರೈತರಿಗೆ ಅಥವಾ ಕಾರ್ಮಿಕರಿಗೆ ನಾನು ಆಗ ಹೇಳಿದಾಗೇ ಅವರೊಂದು ಕೊಂಡಿಯಾಗಿದ್ದರು. ಅದು ಹೋರಾಟವನ್ನು ಸಂಘಟಿಸಲಿಕ್ಕೆ ಇರ್ಬೋದು, ಅಥವಾ ಸರ್ಕಾರದ ಜೊತೆಗಿನ ಸಂವಾದಕ್ಕೆ ಇರಬಹುದು, ಅಥವಾ ಎಂಥದೇ ಈ ಎರಡು ವರ್ಗದ, ಮುಖ್ಯವಾಗಿ ಕಾರ್ಮಿಕರ ಮತ್ತು ಕೃಷಿಕರ ಯಾವುದೇ ಚಳವಳಿಯ ಒಂದು ನೇತೃತ್ವ ವಹಿಸುವ ಸಂದರ್ಭದಲ್ಲಿ ಅವರನ್ನು ಸಂಘಟನೆ ಮಾಡಲಿಕ್ಕೆ ಇಡೀ ರಾಜ್ಯವನ್ನು ಒಬ್ಬ ಸಂಚರಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ದಿಢೀರಾಗಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸೊ ಅವರ ಬಗ್ಗೆ ಒಂದಷ್ಟು ಮಾತನಾಡುವಂಥದ್ದು, ಅವರ ಬಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು, ಅವರ ಹೋರಾಟದ ಬದುಕನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಮತ್ತು ಅವರ ಸಂಘಟನಾ ಶೈಲಿ, ಚಾತುರ್ಯತೆ, ಅವರ ಒಂದು ಪ್ರಾಮಾಣಿಕತೆ, ಅವರ ಬದ್ಧತೆ, ಕಾರ್ಮಿಕರ ಬಗ್ಗೆ ಅವರಿಗಿದ್ದ ನಿಲುವುಗಳು, ಮತ್ತು ಬಹುಮುಖ್ಯವಾಗಿ ರೈತರ ಬಗ್ಗೆ ಅವರಿಗಿದ್ದ ಕಾಳಜಿಗಳು, ಎಲ್ಲ ವಿಚಾರವನ್ನು ಈ 3 ಮಂದಿ ಅತಿಥಿಗಳು ಕೂಡ ಇವತ್ತು ಮಾತನಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಂದ ಈ ಒಂದು ಸಂವಾದವನ್ನು ಆರಂಭಿಸುವ ಸಂದರ್ಭದಲ್ಲಿ, ಚಂದ್ರ ಪೂಜಾರಿ ಅವರೇ, ನಿಮಗೆ ಮಾರುತಿ ಮಾನ್ಪಡೆ ಅವರು
ಯಾವ ರೀತಿ ಆ ಸಂಪರ್ಕಕ್ಕೆ ಬಂದರು, ಯಾವ ರೀತಿ ಪರಿಚಯ ಆದರು, ಅಥವಾ ಸಂಕ್ಷಿಪ್ತವಾಗಿ ಅವರನ್ನು ಯಾವ ರೀತಿ ನೀವು ಒಂದು ಚಿತ್ರಣ ಮಾಡಲಿಕ್ಕೆ ಕೊಡಲಿಕ್ಕೆ ಇಲ್ಲಿ ಬಯಸ್ತೀರಿ? ಯಾಕಂದರೆ ಅವರ ಹೋರಾಟ, ಅವರ ಸಂಘಟನೆ ಅವೆಲ್ಲ ನಾವು ನಂತರದ ಹಂತದಲ್ಲಿ ಮಾತಾಡುವ. ನಿಮಗೆ ಇದ್ದಂಥ ಸಂಪರ್ಕ, ಆರಂಭದ ಏನು ಸ್ನೇಹ ಯಾವ ರೀತಿಯದ್ದು ಅಂತ? ಒಂದು ಮೊದಲು ನಾನು P4 ಚಾನಲಿಗೆ ಮತ್ತು ನಿಮಗೆ ಕೃತಜ್ಞತೆ ಹೇಳಬೇಕು. ಯಾಕೆಂತ ಹೇಳಿದರೆ ಎಲ್ಲಿಯೋ ದೂರದಲ್ಲಿ ಗುಲ್ಬರ್ಗದಲ್ಲಿ ಅವರು ಹೆಚ್ಚು ಪರಿಚಯ ಜನರಿಗೆ, ಮತ್ತು ಇಡೀ ಅವರ ಹೋರಾಟವನ್ನು ಕಟ್ಟಿಕೊಂಡದ್ದು ಬೆಳೆದದ್ದು ಗುಲ್ಬರ್ಗದಲ್ಲಿ. ಹೌದು, ಅಲ್ಲಿ ತುಂಬ ಜನರಿಗೆ ಒಂದು ಅನಾಥ ಪ್ರಜ್ಞೆ ಕಾಣಬಹುದು ಇಲ್ಲದೆ. ಹೌದು ಹೌದು. ಈಗ ನಿನ್ನೆ ದಿವಸ ಅವರ ಏನು ಅಂತಿಮ ಸಂಸ್ಕಾರಕ್ಕೆ ಕೂಡ, ಯಾಕಂದರೆ ಜನರನ್ನು ನಿಯಂತ್ರಣ ಮಾಡಬೇಕು, ಯಾಕಂತ ಹೇಳಿದ್ರೆ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಜನ ಸೇರಬಾರದು ಅಂತ ಏನು ಸರ್ಕಾರದ ನೀತಿ ನಿರೂಪಣೆಗಳಿದ್ದರೂ ಕೂಡ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಂಜೆ ತನಕ ಕೂಡ ಜನ ಬರ್ತಾ ಇದ್ರು ಬೇರೆ 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 ಭಾಗಗಳಿಂದ. ಅವರನ್ನು ನಿಯಂತ್ರಿಸುವುದೇ ಆ ಒಂದು ಮಟ್ಟದಲ್ಲಿ. ಯಾಕಂತ ಹೇಳಿದ್ರೆ ಮಾನ್ಪಡೆಯವರು ಏನು ಅಧಿಕಾರಸ್ಥ ರಾಜಕಾರಣಿ ಆಗಿರಲಿಲ್ಲ, ಶಾಸಕರು, ಪಾರ್ಲಿಮೆಂಟ್ ಮೆಂಬರೋ ಅಥವಾ ಮಿನಿಸ್ಟ್ರು ಏನು ಆಗಿರಲಿಲ್ಲ. ಆದರೂ ಕೂಡ ನೀವು ಹೇಳಿದಾಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ವರ್ಗ ಅವರ ಇತ್ತು. ಹೌದು. ಪ್ಲಸ್ ಅಂದರೆ ಈಗ ನನಗೆ ಒಂದು ಆಲ್ಮೋಸ್ಟ್ ನಾನು 97ರಲ್ಲಿ ಕನ್ನಡ ಯೂನಿವರ್ಸಿಟಿಗೆ ಹೋಗಿದ್ದೆ. ಹಾಗೆ ನನಗೆ 1918 ಸಂಪರ್ಕಕ್ಕೆ ಬಂದು ನಾನು ಯಾವುದೋ ಒಂದು ಸೆಮಿನಾರ್ ಆರ್ಗನೈಸ್ ಮಾಡುವಾಗ ದಲಿತ ಇಶ್ಯೂಸ್ ಇರಬೇಕು, ಅವ್ರನ್ನ ಕರೆಸಿದೆ. ಸೊ ಕರೆಸಿ ಅಂದರೆ ಸುತ್ತಮುತ್ತ ಕೆಳಗೆ ಯಾರಿದ್ದಾರೆ ಆ ಏರಿಯಾದಲ್ಲಿ ಕೆಲಸ ಮಾಡೋದು ಅವ್ರ ಹೆಸರುಗಳನ್ನು ಕರೆಸಿದೆ. ಸೊ ಅಲ್ಲಿಂದ ಪರಿಚಯ ನನಗೆ. ಆ ಪರಿಚಯ ಬೆಳೆದು ನಾನು ಹೇಳಿದ ಇಲ್ಲಿವರೆಗೂ ನಮಗೆ ಸಂಬಂಧ ಇದೆ. ಪ್ಲಸ್ ನಾನು ಹೇಳಿದಲ್ವಾ, ಒಂದು ಮನ್ಪಡೆ ಎಲ್ಲ ತಿಳ್ಕೊಂಡಾಗೆ ಕೇವಲ ಚಳವಳಿ ಕಟ್ಟುವ ನಾಯಕರು ಮಾತ್ರ ಅಲ್ಲ, ಅವರಿಗೆ ಸಿಕ್ಕಾಪಟ್ಟೆ ಅಕಾಡೆಮಿಕ್ ಇಂಟ್ರೆಸ್ಟ್ ಕೂಡ ಇದೆ. ಈಗ ನಾನು ಹೇಳಿದಲ್ಲ, ಒಂದು 2-3 ಪುಸ್ತಕ ನಾನು ಬರೆದದ್ದು ಮೇನ್ಲಿ ಬಿಕಾಸ್ ಅವರಿಂದಾಗಿ. ಅವರ ಒತ್ತಾಯ ಅಂದರೆ ಯಾವುದೇ ಚಳವಳಿ ಆರಂಭಿಸ್ತಿದ್ರು ಅದರ ಪೂರ ಪರದ ತಿಳುವಳಿಕೆ ಇಟ್ಟುಕೊಂಡು ತಯಾರಿ ಇಲ್ಲದವರು ಶುರು ಮಾಡ್ತಾರೆ. ಮತ್ತೆ ಯಾವುದೇ ಚಳವಳಿ ಅದರ ಒಂದು ಪಬ್ಲಿಕ್ ಮೀಟಿಂಗ್ ಮಾಡ್ತಿದ್ರೆ ಯಾರೋ ಎಕ್ಸ್ಪರ್ಟ್ ಅನ್ನು ಕರೆದು ಅಲ್ಲಿ ಭಾಷಣ ಮಾಡಿಸಿಕೊಂಡೇ ಮುಂದುವರಿಯುವುದು, ಅದು ಅವರ ದೊಡ್ಡ ಲಕ್ಷಣ. ಮತ್ತೆ ನನಗೆ ತುಂಬಾ ಆತ್ಮೀಯರಾಗ್ಲಿಕ್ಕೆ ಕಾರಣ ಅಂದರೆ ಆ ರೈತರ ಅಲ್ಲಿ ಅಥವಾ ಕಾರ್ಮಿಕರಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು, ಮತ್ತೊಂದು ಏನು ಈ ಸಾಮಾಜಿಕ ವಿಚಾರಗಳನ್ನು ಅಥವಾ ಏನು ಅರ್ಥಶಾಸ್ತ್ರೀಯ ವಿಚಾರಗಳನ್ನು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಹತ್ರ ಪರಿಕಲ್ಪನೆ ಇತ್ತು. ತುಂಬಾ ಇತ್ತು. ಈಗ ನಾವೆಲ್ಲ ನಾನು ತಮಾಷೆ ಕೇಳ್ತೇನೆ, ನಾವೆಲ್ಲ ಭಾಷೆ ಮಾಡೋದು ಅಕಾಡೆಮಿಕ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೇವೆ. ಸೊ ನಾನು ಮಾತಾಡಿದ ನಂತರ ಅವರು ಮಾತಾಡ್ತಾ ಇದ್ರು. ಬಹುತೇಕ ಸಂದರ್ಭ ಏನು ಮಾತಾಡ್ತಿದ್ರು ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ರು. ಬಟ್ ಅವರು ಹೇಳಿದಾಗೆಲ್ಲ ಜನರಲ್ಲಿ ಕ್ಲಾಪ್ ಹೊಡಿತಾ ಇದ್ರು, ಇಲ್ಲೇ ಹೊಡಿತಾ ಇದ್ರು, ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಸೊ ನಾನು ಅವರಿಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ನೀವು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಭಾಷೆ ಅಂತ ಹೇಳಿ. ನಮ್ಮ ಕನ್ನಡದ ನಾನು ಅಲ್ಲಿ ಹೋಗಿ ನಮ್ಮ ಸೌಖ್ಯದ ಕನ್ನಡ ಮಾತಾಡೋದಲ್ಲ, ಅದು ಸಮಸ್ಯೆ ಅದು. ಬಟ್ ಅದರಿಂದ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅವರ ಇಡೀ ನಾನು ಐಡಿಯಾಲಜಿನ ಅರ್ಥ ಮಾಡಿಕೊಂಡ ವಿಧಾನ ಇದೆಲ್ಲ, ಅದು ನಾವು ಮತ್ತೆ ಮಾತಾಡುವ. ಇದು ಯಾದವ್ ಶೆಟ್ಟಿ ಅವರೇ, ಒಬ್ಬ ಏನು ನಿಮಗೆ ಮತ್ತು ಅವರಿಗೆ ಇದ್ದಂಥ ಒಂದು ನಂಟು ಯಾವ ರೀತಿಯದು ಏನು ಅಂತ? ನಾನು ಕಳೆದ 20 ವರ್ಷದಿಂದ ಕರ್ನಾಟಕ ಪ್ರಾಂತರ ಸಂಘದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಆವತ್ತಿನಿಂದ ಮೊನ್ನೆವರೆಗೆ ಕೂಡ ಮಾನ್ಪಡೆಯವರ ಬಹಳ ನಿಕಟವಾಗಿ ದಿನನಿತ್ಯ ಸಂಪರ್ಕದಲ್ಲಿದ್ದೆ. ಮಾನ್ಪಡೆಯವರ ಕೊಡುಗೆ ಒಂದು, ಈ ರಾಜ್ಯದ ಕಬ್ಬು ಬೆಳೆಗಾರರು, ತೊಗರಿ ಬೆಳೆಗಾರರು ಅವರ ಸಮಸ್ಯೆಗಳನ್ನು ಹೋರಾಟ ಮಾಡುವುದರಲ್ಲದೆ ಅವರು ಗ್ರಾಮ ಪಂಚಾಯತ್ ನೌಕರರ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಇಡೀ ರಾಜ್ಯದಲ್ಲಿ ಸಾವಿರಾರು ಮಂದಿಗೆ ಪಂಚಾಯತ್ ನೌಕರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 2 ಸಲ 20-25 ಸಾವಿರ ಬೆಂಗಳೂರಿನಲ್ಲಿ ಸೇರಿಸಿ ರಾಜ್ಯದ ಪಂಚಾಯತ್ ರಾಜ್ ಸಚಿವರನ್ನು ಅಲ್ಲಿಗೆ ತರಿಸಿ ಮುಖ್ಯಮಂತ್ರಿಗಳ ಕೂಡ ಮಾತುಕತೆ ನಡೆಸಿ ಯಶಸ್ವಿಯಾಗಿ ಮಾಡಿದ್ದಾರೆ. ನಾನು 2 ಘಟನೆಯನ್ನು ಹೇಳ್ತೇನೆ. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಲ್ಕುಂಜೆ ಪಂಚಾಯತ್ನಲ್ಲಿ ರವೀಂದ್ರ ಪೈ ಎನ್ನುವಂತ ಒಬ್ಬ ಪಂಚಾಯತ್ ನೌಕರ 58 ವರ್ಷ ಕೆಲಸ ಮಾಡಿದ. ಇನ್ನೊಬ್ಬ ಪಂಚಾಯತ್ ನೌಕರನಾಗಿ ಕೆಲಸ ಮಾಡಿದ, ನೌಕರನಾಗಿ. ಅದೇ ರೀತಿ ನಾರಾಯಣ ಮೂಲ್ಯ ಅನ್ನುವ ಚೇಲಾರ ಪಂಚಾಯತ್ನ ಕ್ಲಾರ್ಕ್ 55 ವರ್ಷ ಆಗಿತ್ತು. ಗ್ರಾಮ ಪಂಚಾಯತ್ ನೌಕರಿಗೆ ಅನೇಕ ಸವಲತ್ತುಗಳನ್ನು ತೆಗೆಸಿಕೊಟ್ಟ ಕೀರ್ತಿ ಅವರದೇ. ಒಂದು ಸಲ ಅವರಿಗೆ ಪ್ರಮೋಷನ್ ಆಗುವಂತ ಸಂದರ್ಭದಲ್ಲಿ ಇಲ್ಲಿನ CS ಮತ್ತು DS ಎಲ್ಲ ಸೇರಿ
ಕಾನೂನು ಪ್ರಕಾರ ನಾರಾಯಣ ಮುಲ್ಯರ್ ಅವರಿಗೆ ಮತ್ತು ರವೀಂದ್ರ ಪೈ ಕೆಲಸ ಪರ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನುವಂತ ತೀರ್ಪನ್ನು ಮಾಡಿ ವಯಸ್ಸಿನ ಕಾರಣಕ್ಕಾಗಿ ವಯಸ್ಸು ಕಾರಣ ಅಲ್ಲ, ಯಾವುದೋ ಒಂದು ಕಾರಣಕ್ಕೆ ಆಗುದಿಲ್ಲ. ತಾಂತ್ರಿಕವಾಗಿ ಅವರು ಅವ್ರ ಕೊನೆಗೆ ಆ ರವೀಂದ್ರ ಪೈ ಅವರು ಎಂತ ಕೂಗಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಇಡೀ ಬದುಕಿ ಸರ್ವನಾಶ ಆಯ್ತು, ನಾನು ಆಸೆ ಪಟ್ಟಿದೆ ಆಗ್ತದೆ ಅಂತ ಹೇಳಿದ್ರು. ನಾರಾಯಣ ಪುಣ್ಯ ಕೂಡ ಮಾಡಿದ್ರು. ಅದು ಇಡೀ ಜಿಲ್ಲಾ ಪಂಚಾಯತ್ ಯಾವ ನಡೀತಾ ಇತ್ತು. ಅವತ್ತು ಮಾನ್ಪಡೆಯವರ ಒಂದು ಸಾಮರ್ಥ್ಯ ಅಂದ್ರೆ ಅವರು ಅಲ್ಲಿಂದಲೇ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿ ಹತ್ರ ಮಾತಾಡಿ ಆ ತಕ್ಷಣ ಮರುದಿವಸ ನಾನು ನಿಮಗೆ ಈ ಕೆಲಸಕ್ಕೆ ಒಪ್ಪಿಸ್ತೇನೆ ಅಂತ ಹೇಳಿ ಮರುದಿವಸ ಇವರು ಬ್ಯಾಂಗ್ಳೂರಿಗೆ ಹೋದ್ರು. ಮತ್ತೆ ಮರುದಿವಸ ಇವರಿಗೆ ಪುನಃ ಕೆಲಸಕ್ಕೆ ಆದೇಶ ಆಯ್ತು. ಅವಾಗ ಅವರು ಕೂಗಾಡಿ ಮಾತಾಡಿದಂತ ಒಂದು ನಮ್ಮ ಪಾಲಿಗೆ ಮಾರುತಿ ಮಾನ್ಪಡೆ ದೇವರು ಅಂತ ಹೇಳಿದ್ರು. ನಮ್ಮ ಪಾಲಿಗೆ ನಾನು ಇದು ಒಂದು ಎರಡನೇ ಘಟನೆ ನಾವು ಮತ್ತೆ ಮಾತಾಡುವ. ಇದು ರವಿಕಿರಣ್ ಪುಣಚ ಅವರೇ, ನಿಮ್ಗೆ ಏನು ಮಾರುತಿ ಮಾನ್ಪಡೆ ಅವರ ಜೊತೆಗಿದ್ದಂತ ಒಡನಾಟ, ಸಂಬಂಧ, ಸಂಪರ್ಕ ಅಥವಾ ಆರಂಭದ ಒಂದು ಸ್ನೇಹ ಒಡನಾಟ ಯಾವ ರೀತಿ ಬಂತು ಅಂತ? ನನಗೆ ಒಂದು 10 ವರ್ಷದಿಂದ ಮಾರುತಿ ಮಾನ್ಪಡೆಯವರು ಎಲ್ಲ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಬಜೆಟ್ ಸೆಷನ್ ಮೊದಲು ರೈತರನ್ನ ಕರಿತೀವಿ. ಹೌದು. ಅಲ್ಲಿ ನಾವು ಈ ಜಿಲ್ಲೆಯ ಪರವಾಗಿ, ಅಡಿಕೆ ಬೆಳೆಗಾರರ ಪರವಾಗಿ ಎಲ್ಲ ವಿಚಾರಗಳು ಮಂಡಿಸ್ತೀವಿ. ಹೌದು. ಅವರು ಕೂಡ ತೊಗರಿ ಬೆಳೆಗಾರರು ಒಟ್ಟಾರೆಯಾಗಿ ಇಡೀ ರಾಜ್ಯದ ರೈತರ ಸಮಸ್ಯೆಗಳನ್ನು ಬಹಳ ಸ್ಪಷ್ಟವಾಗಿ ಆ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಬಹಳಷ್ಟು ಸಾರಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಚೇರ್ ಇಲ್ಲದಾಗ ನಾವೇ ಬಿಟ್ಟುಕೊಟ್ಟು ಹತ್ತಿರದಲ್ಲಿ ಕೂರಿಸ್ಕೊಂಡದಿದೆ, ತಡವಾಗಿ ಬಂದು. ಆ ಪ್ರೀತಿ ಗೌರವ ನಮಗೆ ಯಾವತ್ತೂ ಅವತ್ತಿಂದಲೂ ಇತ್ತು. ಕಳೆದ ಒಂದು 5-6 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಶ್ರೀಯನವರ ಮತ್ತು ಕೃಷ್ಣ ಶೆಟ್ಟಿಯವರ ಕಾರ್ಯಕ್ರಮಗಳಾದಾಗ ಭೇಟಿಯಾಗಿದ್ವಿ. ಈಗ ತೀರಾ ಇತ್ತೀಚೆಗೆ ಮೊನ್ನೆ 21ನೇ ತಾರೀಕಿಂದ 28ರವರೆಗೆ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಲ್ಲಿ ಐಕ್ಯ ಹೋರಾಟವನ್ನು ಮಾಡಿದ್ವಿ. 20ನೇ ತಾರೀಕಿಂದ 23ನೇ ತಾರೀಕು ಸಂಜೆವರೆಗೆ ನಾವು ಜೊತೆಯಲ್ಲೇ ಇದ್ವಿ. ಆ ಐಕ್ಯ ಹೋರಾಟದ ಸ್ವರೂಪದ ಬಗ್ಗೆ ನಮ್ಮ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಬಹಳ ಹೆಚ್ಚು ಹಿತಾಸಕ್ತಿಯಿಂದ ಕೆಲಸ ಮಾಡಿದರು. ಅವರಿಗೆ ಪೂರಕವಾಗಿ ಇಲ್ಲ ಇಷ್ಟು ಸಾಲದು, ಇನ್ನಷ್ಟು ಬೇಕು, ಈ ರೀತಿ ಹೋಗ್ಬೇಕು ಅಂತ ಹೇಳುವಂಥ ಡಿಸ್ಕಷನ್ ಬೆಳಿಗ್ಗೆ ಮತ್ತು ಸಂಜೆ. ಬೆಳಿಗ್ಗೆಯಿಂದ 10 ಗಂಟೆಯಿಂದ 4 ಗಂಟೆಗೆ ಅಲ್ಲೇ ಇರ್ತಿದ್ವಿ. ಆ ನಂತರ ಕೂಡ ಏನು ವಿಚಾರಕ್ಕೆ ಸಂಬಂಧಪಟ್ಟಾಗ ಐಕ್ಯ ಹೋರಾಟ? ಈಗ ಮಸೂದೆಗಳು ಬಂತು, ಸುಗ್ರೀವಾಜ್ಞೆಗಳು, ಕೃಷಿ ಮಸೂದೆಗಳು, ಕಾರ್ಮಿಕ ವಿಚಾರಕ್ಕೆ ಬಂದಂತ ಸುಗ್ರೀವಾಜ್ಞೆ, ಕಾಯ್ದೆ ತಿದ್ದುಪಡಿ, ಹೌದು, ಭೂ ಸುಧಾರಣಾ ಕಾಯ್ದೆ ಮತ್ತು APMC ಅಗತ್ಯ ಸರಕುಗಳ ಕಾಯ್ದೆ. ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು ಇರಬೇಕು ನಮ್ದು ಐಕ್ಯ ಹೋರಾಟದ್ದು. ಮುಖ್ಯಮಂತ್ರಿಯವರು ಸಭೆ ಕರೆದ್ರು, ಬಹುಶಃ 23ನೇ ತಾರೀಕು 24ನೇ ತಾರೀಕು. ನಿಯೋಗದಲ್ಲಿ ಮಾರುತಿ ಮಾನ್ಪಡೆಯವರು, ಬಡಗಲಪುರ ನಾಗೇಂದ್ರ ಮತ್ತು ಅಲ್ಲಿ ಕಾರ್ಮಿಕ ಮುಖಂಡರು ಎಲ್ಲ ಬಹಳಷ್ಟು ಜನ ಮುಂದೆ ಹೋಗಿ, 1-2 ಜನ ರೈತ ಮುಖಂಡರು ಸಾರ್ ಅಂತ ಪ್ಲೇಸ್ ಮಾಡಿದರು. ಒಂದಷ್ಟು ಜನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಆದರೆ ಮಾರುತಿ ಮಾನ್ಪಡೆಯವರಂತೂ ಖಡಾಖಂಡಿತವಾಗಿ ನೀವು ಈ ಸುಗ್ರೀವಾಜ್ಞೆಗಳನ್ನು ಅಥವಾ ಈ ಮಸೂದೆಗಳನ್ನು ಹಿಂಪಡೆಯವರೆಗೆ ನಿಮ್ಮ ಜೊತೆ ಮಾತುಕತೆ ಇಲ್ಲ, ಅದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕರಾರುವಕ್ಕಾಗಿ ಒಬ್ಬ ಹೋರಾಟಗಾರ ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ಅಂತ ಹೇಳುವಂಥದ್ದೇ ನಮಗೆ ಬಹಳ ನೋವು. ಬಹುಶಃ ಮುಂದಿನ ಐಕ್ಯ ಹೋರಾಟದಲ್ಲಿ ಅವರ ಕೊರತೆ ಬಹಳಷ್ಟು ಕಾಣ್ತದೆ ಅಂತ ಹೇಳುವಂಥದ್ದು ಕೂಡ ಸ್ಪಷ್ಟ. ಅಷ್ಟರ ಮಟ್ಟಿಗೆ ನಾವು ನಮ್ಮ ರಾಜ್ಯಾಧ್ಯಕ್ಷ ಜೊತೆ ಯಾವ ರೀತಿ ಕೆಲಸ ಮಾಡ್ತೇವೆ ಅಂಥದ್ದೇ ಅನುಭವ ಆ 4 ದಿನದಲ್ಲಿ ಮಾರುತಿ ಮಾನ್ಪಡೆಯವರ ಜೊತೆ ಅವರ ನಿಖರವಾದಂಥ ಗುರಿ ಮತ್ತು ಸಿದ್ಧಾಂತದ ವಿಚಾರದಲ್ಲಿ ಅವರ ನಡೆ ಬಹಳ ಗೌರವವತ್ತು. ಅವರು ಬೇಕಾಗಿತ್ತು. ಬಹುಶಃ ಅಂಥ ಒಂದು ವ್ಯಕ್ತಿತ್ವ ಇನ್ನು ಮುಂದೆ ನಮಗೆ ಸಿಗಲಿಕ್ಕೆ ಬಹಳ ಕಷ್ಟ ಇದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇದು ಇತ್ತೀಚೆಗೆ ಬಹುಶಃ ಬಂಟ್ವಾಳಕ್ಕೆ ಕೂಡ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಿದ್ದು. ಹೌದು, ಬಂಟ್ವಾಳದಲ್ಲಿ ಕೂಡ ಬಹಳಷ್ಟು ಈ ಮಸೂದೆಗಳ ಸುಗ್ರೀವಾಜ್ಞೆಗಳ ವಿಚಾರದಲ್ಲಿ ನಾವು ಒಂದು ದಿನದ ವಿಚಾರ ಸಂಕಿರಣ ನಾವೆಲ್ಲರೂ ಜೊತೆ ಸೇರಿ ಪ್ರಾಂತ ರೈತ ಸಂಘ, ನಾವು ರೈತ, ದಲಿತ, ಕಾರ್ಮಿಕ, ಜನಪರ ಚಳುವಳಿಯ ಒಕ್ಕೂಟ ಅಧ್ಯಕ್ಷಗಳ ಅಂತ ಮಾಡ್ಕೊಂಡು ಅವರನ್ನು ಕರೆಸಿದ್ವಿ. ಶಿವಸುಂದರ್ ಅವರು ಬಂದಿದ್ರು, ನಾಗೇಂದ್ರ ಅವರು ಬಂದಿದ್ರು. ಮಾರುತಿ ಮಾನ್ಪಡೆಯವರಂತೂ ಅವರ ಸ್ವರ ಬಹುಶಃ ಈಗ ನಮ್ಮ ಪ್ರೊಫೆಸರ್ ಹೇಳಿದಾಗೆ ಜನರನ್ನು ರೀಚ್ ಆಗ್ತಿತ್ತು. ಈಗ ಇವ್ರು ಹೇಳಿದಾಗೆ ಅಕಾಡೆಮಿಕ್ ಆಗಿ ಮಾತಾಡ್ತಕ್ಕಂಥದ್ದು ಮತ್ತು ಬಹಳ ಯಾವುದೋ ಪದಗಳನ್ನು ಬಳಕೆ ಮಾಡೋದಕ್ಕಿಂತ ಜನರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅವರು ತಲುಪಿಸುವಲ್ಲಿ ಬಹಳ ನಿಪುಣರಾಗಿದ್ರು ಅಂತ ಹೇಳೋದು ಸ್ಪಷ್ಟ. ಓಕೆ, ನಾನು ಏನು ಇದು ಮಾನ್ಪಡೆಯವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಒಂದು ಸಣ್ಣ ಬ್ರೇಕ್ ನಂತರ ನಾವು ಮುಂದುವರಿಸುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕಾರ್ಮಿಕರ ಧ್ವನಿ ಆಮೇಲೆ ರೈತರ ಶಕ್ತಿ ಮಾರುತಿ ಮಾನ್ಪಡೆ ಅವರ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ನಿನ್ನೆ ನಮ್ಮನ್ನು ಅಗಲಿರುವಂಥ ಕರ್ನಾಟಕದ ಬಹುದೊಡ್ಡ ಕಾರ್ಮಿಕ ಮತ್ತು ರೈತ ನಾಯಕರಾಗಿರುವಂಥ, ರೈತ ಮುಖಂಡರಾಗಿರುವಂಥ ಮಾರುತಿ ಮಾನ್ಪಡೆ ಅವರ ಬಗ್ಗೆ ಇವತ್ತೊಂದು ಸಣ್ಣ ಈ ಒಂದು ಮಾತುಕತೆಯನ್ನು ಆಯೋಜಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಕೆ ಯಾದವ್ ಶೆಟ್ಟಿ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂಥ ರವಿ ಕಿರಣ್ ಪುಣಚ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಅವರು ಈ ಒಂದು ಮಾರುತಿ ಮಾನ್ಪಡೆ ಅವರ ಬದುಕು ಅಥವಾ ಅವರ ಜೊತೆಗಿದ್ದಂಥ ಒಂದು ನಿಕಟ ಸಂಬಂಧಗಳ ಬಗ್ಗೆ ಅಥವಾ ಸ್ನೇಹ ಒಡನಾಟಗಳ ಬಗ್ಗೆ ಮತ್ತು ಅವರ ಏನು ಕಾರ್ಮಿಕ ಚಳವಳಿ ಇರಬಹುದು ಅಥವಾ ರೈತರ ಚಳವಳಿಯ ಜೊತೆಗೆ ಯಾವ ರೀತಿಯ ಒಂದು ಸಂಪರ್ಕ ಅಥವಾ ಸಂಬಂಧ ಇತ್ತು ಅನ್ನೋ ವಿಚಾರ ಮಾತಾಡಿದ್ದಾರೆ. ಈಗ ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ನಾನು ಚಂದ್ರ ಪೂಜಾರಿ ಅವರೇ, ಮಾನ್ಪಡೆಯವರ ಅಥವಾ ಏನು ತುಂಬ ಹತ್ತಿರದ ಒಡನಾಟ ಇತ್ತು ಅಂತ ಹೇಳಿದ್ರಿ, ಅವರ ಬದುಕು ಅಥವಾ ಅವರ ಬದುಕು ಶೈಲಿ ಅಥವಾ ಸಿಂಪ್ಲಿಸಿಟಿ ಇದರ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನನಗೆ ಪೊಲಿಟಿಕ್ಸ್ ಬಗ್ಗೆ ನನಗೆ ಅಲರ್ಜಿ ಇಲ್ಲ, ಬಟ್ ಈಗ ನಡೆಯುವ ಪಾರ್ಟಿ ಪೊಲಿಟಿಕ್ಸ್ ಇದೆ ಅಲ್ವಾ, ಅದರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಅಲರ್ಜಿ ಇದೆ. ಒಬ್ಬ ಕೂಡ ಒಂದು ಜೆನ್ಯೂನ್ ಲೀಡರ್ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ ಅಷ್ಟು ಸಂಪರ್ಕ ಇಲ್ಲ, ಬಟ್ ಮೇಲ್ನೋಟದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಮೇನ್ ಸ್ಟ್ರೀಮ್ ಪಾರ್ಟಿಗಳಲ್ಲಿ ದುಡ್ಡು ಹಾಕುದು, ದುಡ್ಡು ತೆಗೆಯುವ ದಂಧೆ ಥರ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ನನಗೆ ಇವರ ಸಂಪರ್ಕ ಬಂತು. ನಾನು ಇವರ ಮನೆ ಅಲ್ಲಿ ಸಂಪಿಗೆ ರಾಮನಗರ ಹತ್ರ ಬಾಡಿಗೆಗೆ ಇದ್ದರು ಬೆಂಗಳೂರಲ್ಲಿ, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಏನು ಗೊತ್ತಾದ, ಆಲ್ಮೋಸ್ಟ್ ಒಂದು ಸ್ಲಮ್ ಥರ ಇದ್ದ ಏರಿಯಾ ಅದು. ಅಲ್ಲಿ ಒಂದು ಸಣ್ಣ ಗುಡಿಸಲು ಥರ ಮನೆ ಅದು, 2 ರೂಮ್ ಅಂದರೆ ಸಣ್ಣ ಸಣ್ಣ ರೂಮ್, ಹೆಂಡತಿ ಮತ್ತೆ ಬಂದಿದ್ದರು. ಅದಾಯ್ತು. ನಂತರ ಗುಲ್ಬರ್ಗ. ಬಟ್ ಇಡೀ ರಾಜ್ಯದ ಕಾರ್ಮಿಕರ ಪರವಾಗಿ ಅಥವಾ ರೈತರ ಪರವಾಗಿ ಹೋರಾಟ ಮಾಡ್ತಾ ಮಟ್ಟದ ಒಬ್ಬ ನಾಯಕ. ನಾನು ಇದಕ್ಕೆ ನಾನು ಹೇಳ್ತಾ ಇರೋದು, ಯಾಕೆ ಸಣ್ಣ ಒಂದು ಸ್ಲಮ್ ಅಲ್ಲಿ ಸಣ್ಣ ಎರಡು ಕೂಡ ಸಣ್ಣ ಸಣ್ಣ ಕೋಣೆಪ್ಪ ಅದು. ನನಗೆ ಅಲ್ಲಿ ಹೋದಾಗ ಅವರು ನಿಮಗೆ ಇಲ್ಲಿ ಆಗ್ಲಿಕ್ಕಿಲ್ಲ, ಅಲ್ಲಿ ಅದು ಯಾವ್ದೊಂದು ಇದಿದ್ದಲ್ಲ ಸಂಪಿಗೆ ರಾಮ ಕಾಮ್ರೇಡ್ ಪೊಲೀಸ್ ಸ್ಟೇಷನ್ ಅಲ್ಲ ಪೊಲೀಸ್ ಅಲ್ಲ, ಕಮ್ಯುನಿಸ್ಟ್ ಆಫೀಸ್ ಸೂರಿಭವನ, ಅಲ್ಲಿ ನನಗೆ ವ್ಯವಸ್ಥೆ ಮಾಡಿದರು. ನೀವು ಇಲ್ಲಿ ನಿಮ್ಗೆ ಆಗ್ಲಿಕ್ಕಿಲ್ಲ ಅಂತೇಳಿ. ತೊಂದರೆ ಆಯ್ತು ಅಂದ್ರೆ ನಾನು ಅಲ್ಲಿದ್ದೆ. ಅಂದ್ರೆ ಅಷ್ಟು ಅಲ್ಲಿ ಇಕ್ಕಟ್ಟಾದ್ರು. ಗುಲ್ಬರ್ಗಕ್ಕೆ ಅವರ ಊರು ಅದು. ಗುಲ್ಬರ್ಗಕ್ಕೂ ಹೋದಾಗ ಹೋಗ್ತಾ ಇದ್ದವರು. ಅಲ್ಲಿ ಅವರು ಸ್ವಂತ ಮನೆಯಿಂದ ಮಾಡಿದ್ದಾರೆ. ಅದು ಏನೋ ಒಂದು 2-3 ಸೆಂಟ್ ಜಾಗಲಿರೋ, ಅಲ್ಲಿ ಕೂಡ ಒಂದು 2 ಬೆಡ್ರೂಮ್ನ ಮನೆ, 2 ಮಕ್ಕಳು, ಒಬ್ಬನಿಗೆ ಮದುವೆ ಆಗಿದೆ ಮತ್ತೊಬ್ಬನಿಗೆ ಮದುವೆ ಆಗಿಲ್ಲ. ಹಾಗಾಗಿ ಇವ್ರು ಹೇಗೆ ಅಂತ ಹೇಳಿದ್ರೆ, ಇವರಿಗೆ ಗಂಡ ಹೆಂಡತಿಗೊಂದು ರೂಮ್, ಅವನಿಗೊಂದು, ಆ ಹುಡುಗ ಜಗಲಿಯಲ್ಲಿ. ಸೊ ಇಬ್ಬರಿಗೂ ಮಕ್ಕಳಿಗೂ ಗೌರ್ಮೆಂಟ್ ಕೆಲಸ ಇಲ್ಲ. ಸೊ ಅವರೆಷ್ಟೋ ಸಾರಿ ಖಾಸಗಿಯಾಗಿ, ಇವರಲ್ಲ ಮಕ್ಕಳು ನನಗೆ ಹೇಳ್ತಾ ಇದ್ರು, ನನ್ನ ಮಕ್ಕಳು ಹೇಳ್ತಾರಂತ ಇವ್ರು ನನಗೆ ಹೇಳ್ತಾ ಇದ್ರು, ನೀವು ಊರೆಲ್ಲ ಉದ್ಧಾರ ಮಾಡ್ತಿದ್ರಿ, ನಮಗೊಂದು ಕೆಲಸನೇ ಆಗಿಲ್ಲ ಅಂತೇಳಿ. ನೀವು ಆಲೋಚನೆ ಮಾಡಿ. ಮತ್ತೆ ಸುರೇಶ್ ಕುಮಾರ್ ನಮ್ಮ ಶಿಕ್ಷಣ ಮಂತ್ರಿ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಾನು ಕೂಡ ನೋಡಿದ್ದ ಹಾಗೆ. ನಾನು ಪ್ರತಿ ಸಾರಿ ಅಲ್ಲಿ ಹೋದಾಗ ಅವರಿಗೆ ನಾನು ಕರೆದಾಗ, ಲೆಕ್ಚರಿಗೆ ಕರೆದಾಗ, ಬೆಳಿಗ್ಗೆ 6-7 ಗಂಟೆ ಟ್ರೈನಿಂಗ್ ಅಂದರೆ ಅಷ್ಟೊತ್ತಿಗೆ ಅವರು ಬರ್ತಾ ಇದ್ರು ರೈಲ್ವೆ ಸ್ಟೇಷನ್ಗೆ. ಅದೇ ಒಂದು ವೈಟ್ ಜುಬ್ಬ, ವೈಟ್ ಪೈಜಾಮ ಹಾಕಿ, ಅದು ಮಾಸಲು ಅದು ಬರ್ತಾ ಇದ್ದು, ನಗ್ನಗ್ತಾ ಬರ್ತಾ ಇದ್ದು. ನಾನು ಹೇಳ್ತೇನೆ, ನೀವು ಯಾಕೆ ಬರ್ತಾ ಇದ್ದೀರಿ, ಯಾರನ್ನು ಕಳಿಸಿ ಅಂತ ಹೇಳಿ. ಇಲ್ಲ ಸರ್, ನಾನು ಕರೆದದ್ದು ನಾನೇ ಬರಬೇಕು ಅಂತ. ಅಲ್ಲಿ ಬಂದು ಕರ್ಕೊಂಡು ಹೋಗಿ ಹೋಟ್ಲಿಗೆ ನಿಲ್ಲಿಸಿ, ನಂತರ ಮೀಟಿಂಗ್ ಎಲ್ಲ ಪುನಃ ಸಂಜೆ ಟ್ರೈನಿಗೆ ಬಿಡುವವರೆಗೆ. ನನಗೆ ಅರ್ಥನೇ ಆಗೋದು, ನಾವೇನು ದೊಡ್ಡ ಅಮತ್ಯ ಸೇನಲ್ಲ ಅಲ್ಲ, ಒಬ್ಬರು ಮೇಷ್ಟ್ರು, ಒಬ್ಬ ರಾಜ್ಯಕ್ಕೆ, ಅದು ರಾಜ್ಯ ಮಟ್ಟದ ನಾಯಕ, ಮತ್ತೆ ತುಂಬಾ ಹೆಸರು ಇದ್ದವರು, ಹೇಳಿದ್ರೆ ಎಷ್ಟು ದೊಡ್ಡ ಸಭೆಯಲ್ಲೂ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಬಾರಿ ಖಡಕ್ ಆಗಿ ಧೈರ್ಯದಲ್ಲಿ, ಅಂದ್ರೆ ಆ ಧೈರ್ಯವಾಗಿ ಮಾತನಾಡ್ತಾ ಇದ್ದಂತ ಒಬ್ಬ ನಾಯಕ. ಧೈರ್ಯ ಬರ್ಲಿಕ್ಕೆ ಕಾರಣ ಅಂತೇಳಿ, ಅವರ ಬದುಕಲ್ಲಿ ಏನು ಕಪ್ಪು ಚುಕ್ಕೆ ಇಲ್ಲ, ದುಡ್ಡು ಮಾಡ್ಲಿಲ್ಲ, ಏನು ಆಸ್ತಿ ಮಾಡ್ಲಿಲ್ಲ, ಚಿನ್ನ ಬಣ್ಣ ಮಾಡ್ಲಿಲ್ಲ. ಸೊ ದಟ್ಸ್ ವೈ ಈಸ್ ಅ ವೆರಿ ಹಾನೆಸ್ಟ್ ಪೊಲಿಟಿಷಿಯನ್. ನಾನು ಜೆನ್ಯೂನ್ ಲೀಡರ್ ಅಂತ ನಾನೇನಾದ್ರು ಅಂದ್ಕೊಂಡ್ರೆ ಈಸ್ ಅ ಜೆನ್ಯೂನ್ ಲೀಡರ್. ಮನಸ್ಸು ಮಾಡಿದ್ದಾರೆ. ಬಹುಶಃ ಎಲ್ಲೋ ಸ್ವಲ್ಪ ಚಂಚಲ ಆಗಿರ್ತಿದ್ರು ಕೂಡ ನೀವು ಹೇಳಿದಾಗೆ ಅವರು ಏನು ಹೇಳಿದ್ರಲ್ಲ, ಮಕ್ಕಳಿಗೆನೇ ಒಂದು ಏನೋ ದೊಡ್ಡ ಮಟ್ಟದ ಉದ್ಯೋಗ ಮಾಡಿಸಿಕೊಂಡು ಅಷ್ಟಾದ್ರೂ ಮಾಡಬಹುದು, ಅವರ ಪ್ರಭಾವ ಬೆಳೆಸಿಕೊಂಡು ಮಾಡಬಹುದಿತ್ತು, ಆಸ್ತಿ ಮಾಡಬಹುದಿತ್ತು. ಅವರಿಗೆಲ್ಲ ಸರ್ಕಾರದ ಏನು ಕಾನೂನು ಎಲ್ಲ ಗೊತ್ತಿದ್ದಂತದೆ. ಬೇರೆ ಬೇರೆ ಪಕ್ಷಗಳ ರಾಜಕಾರಣಿಗಳನ್ನು ಅಥವಾ ಮುಖಂಡರುಗಳನ್ನು ಅಲ್ಲಿ ಬೇರೆ ಬೇರೆ ಫ್ರಂಟಲ್ ಆರ್ಗನೈಸೇಷನ್ಗಳು ಕೂಡ ಇರ್ತವೆ. ಬಹುತೇಕ ಸಂದರ್ಭದಲ್ಲಿ ಅದರ ಎಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಮಂದಿ ಪ್ರಾಮಾಣಿಕರನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ನಾವು ನೋಡಿರೋದು ವಾಸ್ತವ. ಈಗ ಇದು ಯಾದವ್ ಶೆಟ್ರೆ, ರೈತರ ಹೋರಾಟ ಅಥವಾ ರೈತರಿಗೆ
ಬೇಕಾದಂಥ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಏನು ಇದು ಮಾನ್ಪಡೆ ಅವರು ಮಾಡಿರುವಂಥ ಹೋರಾಟದ ಕೆಲವು ಏನಾದರೂ ಪ್ರಮುಖ ವಿಚಾರಗಳನ್ನು ನೀವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀರಾ? ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿಸ್ತಾರೆ, ತೊಗರಿ ಬೆಳೆಗಾರರನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿಸ್ತಾರೆ. ಅದೇ ಮಟ್ಟದಲ್ಲಿ ಅವರು ಕರ್ನಾಟಕದ ಭೂಮಿಯ ಪ್ರಶ್ನೆಯನ್ನು ಕೂಡ ಬಹಳ ಮಟ್ಟದಲ್ಲಿ ಎತ್ತಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅವರ ಒಂದು ಸಂಬಂಧ ಇದೆ. 10 ವರ್ಷದ ಹಿಂದೆ ಇಲ್ಲಿ ಫಾರ್ಮ್ ನಂಬರ್ 50-53 ರಿಜೆಕ್ಟ್ ಆದ ಅರ್ಜಿಗಳನ್ನು ಅವರು ಮಾಹಿತಿ ತೆಗೆದುಕೊಂಡಿದ್ದಾರೆ. 53 ಮತ್ತು 50 ರಿಜೆಕ್ಟ್ ಆದ 53 ಮತ್ತು 50 ಅಂದ್ರೆ ಏನದು? ಫಾರ್ಮ್ 53 ಅಂದ್ರೆ ಭೂಸುಧಾರಣೆ ಸಂದರ್ಭದಲ್ಲಿ ಭೂಸುಧಾರಣೆಗೆ ಅರ್ಜಿ ತಿರಸ್ಕರಣಗೊಂಡಂತ ಅರ್ಜಿಗಳು, ಭೂಸುಧಾರಣೆ ಬಾಕಿ ಉಳಿದಂತ ಅರ್ಜಿಗಳು. ಅದು ದಕ್ಷಿಣ ಕನ್ನಡದಲ್ಲಿ 1,28,000 ಅರ್ಜಿಗಳು ಬಾಕಿ ಇದೆ ಅನ್ನೋದನ್ನ ಮಾಹಿತಿ ಅವರು ತಕೊಂಡು ನಮ್ಮನ್ನು ಪ್ರಚೋದನೆ ಮಾಡಿ 10 ವರ್ಷ ನಿರಂತರ ಹೋರಾಟ ಮಾಡ್ಬೇಕು ಒತ್ತಾಯ ಮಾಡ್ತಾ ಇದ್ರು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೋಡಿ, ಕರ್ನಾಟಕದಲ್ಲಿ ಭೂ ಸುಧಾರಣೆ ಆದಂತ ದೊಡ್ಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಆ ಭೂ ಸುಧಾರಣೆಗಾಗಿ ಕಮ್ಯುನಿಸ್ಟರ ಬಹಳ ದೊಡ್ಡದಾದ ಹೋರಾಟ ನಡೆದಿದೆ. ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಬಹಳಷ್ಟು ಮಂದಿ ತಲೆ ಕೇವಲ ಇಂದಿರಾ ಗಾಂಧಿ ಕೊಟ್ಟದನ್ನುವ ಭಾವನೆ ಇದೆ, ಆದ್ರೆ ವಾಸ್ತವವಾಗಿ ಕಮ್ಯುನಿಸ್ಟರ ಹೋರಾಟದ ಮಾಹಿತಿ ಇಲ್ಲ. ಒಂದು ಕಡೆ ಈ ಹೋರಾಟ ಆದ್ರೂ ಕೂಡ ಇಲ್ಲಿ ಬಾಕಿ ಪೆಂಡಿಂಗ್ ಆದದಿಂದ 55 ಮಂದಿ ರಿಜೆಕ್ಟ್ ಆದ್ರ ಮಾಹಿತಿ ಅವರು ತಕೊಂಡುಕೊಂಡು ನಮ್ಮನ್ನು ಹೋರಾಟಕ್ಕೆ ಪ್ರಚೋದನೆ ಮಾಡಿದ ನಂತರ 10 ವರ್ಷದ ನಂತರ ಕಾಗೋಡು ತಿಮ್ಮಪ್ಪ ಸಚಿವರಾದ ನಾನು ಕೂಡ ಆ ಮಾತುಕತೆಯಲ್ಲಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರಿಂದ ಫಾರ್ಮ್ ನಂಬರ್ 57ಕ್ಕೆ ಅರ್ಜಿ ಕೊಡ್ಲಿಕ್ಕೆ ಸರ್ಕಾರದ ಆದೇಶ ಬಂತು. 57 ಅಂದ್ರೆ ಏನದು? 57 ಅಂದ್ರೆ ಅಂತ ಯಾವ್ದು ಸರ್ಕಾರಿ ಭೂಮಿ ಯಾರ ಕೈಯಲ್ಲಿದೆ ಅವರು ಪುನಃ ಅರ್ಜಿ ಕೊಡ್ಬೋದು. ಯಾರ ರೈತರಾಗ್ಲಿ ಯಾರೇ ಅರ್ಜಿದಾರರ ಕೈಯಲ್ಲಿದೆ ಅವರು ಇನ್ನು ಪುನಃ ಅವರಿಗೆ 2-2.5 ಎಕರೆ ಕೊಡ್ತೇವೆ ಅನ್ನುವ ರೀತಿಯಲ್ಲಿ ಫಾರ್ಮ್ ನಂಬರ್ 57ಕ್ಕೆ ಅರ್ಜಿ ಕೊಡ್ಬೇಕು. ಮತ್ತು ಇನ್ನೊಂದು ಅದಕ್ಕೆ ಮುಂಚೆ ಬಂದಿದೆ ಫಾರ್ಮ್ ನಂಬರ್ 94C ಮತ್ತು 94CC. ಅದು ನಗರದಲ್ಲಿ ಒಂದು ಸೆನ್ಸ್ 3/4 ಸೆನ್ಸ್, ಗ್ರಾಮಾಂತರದಲ್ಲಿ ಸುಮಾರು 10 ಸೆನ್ಸ್ ವರೆಗೆ ಅವಕಾಶ ಇದೆ. ಈ ಎಲ್ಲ ಅರ್ಜಿ ಸರ್ಕಾರ ಆದೇಶ ಬಿಡಲಿಕ್ಕೆ ನಾನು ನಿರ್ದಿಷ್ಟವಾಗಿ ಮಾರುತಿ ಮಾನ್ಪಡೆಯವರ ದೊಡ್ಡ ಕೊಡುಗೆ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಕೊಡುಗೆ, ಯಾಕಂದ್ರೆ ಆ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೋಡಿ. ಅವರು ಗುಲ್ಬರ್ಗದವರು, ದಕ್ಷಿಣ ಕನ್ನಡ ಜಿಲ್ಲೆ ನಮಗ್ ಗೊತ್ತಿರ್ಲಿಲ್ಲ ಅದು ಇಷ್ಟು ಅರ್ಜಿ ಪೆಂಡಿಂಗ್ ಇದೆ ಅಂತ. ನಾವೇನು ಮಾಡ್ತೇವೆ, ಇಲ್ಲಿ ಭೂಸುಧಾರಣೆ ಆಗಿದೆ ಎಲ್ಲರಿಗೂ ಭೂಮಿ, ಹೌದು ಎಲ್ಲಕ್ಕಿಂತ ಹೆಚ್ಚು ಬಹುತೇಕ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಈ ಭೂಸುಧಾರಣೆ ಏನು ಕಾಯ್ದೆ ಜಾರಿಗೆ ಬಂದಾಗ ಅದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದದ್ದು ಕರಾವಳಿ ಜಿಲ್ಲೆಯಲ್ಲಿ. ಖಂಡಿತ ಹೌದು ಆಗಿದೆ, ಸಿಕ್ಕಿದ್ದು ಕೂಡ. ಆದ್ರೂ ಕೂಡ ಎಷ್ಟೋ ಮಂದಿಗೆ ನೀವು ಹೇಳೋ ಪ್ರಕಾರ 1.5 ಲಕ್ಷದಷ್ಟು ಅರ್ಜಿಗಳು ಬಾಕಿ ಇತ್ತು. 1,28,000 ನಿರ್ದಿಷ್ಟ ಅರ್ಜಿಗಳ ಮಾಹಿತಿಯನ್ನು ಅದು ಫಾರ್ಮ್ ನಂಬರ್ 52 50 ಅದನ್ನೆಲ್ಲ ಜಿಲ್ಲಾಧಿಕಾರಿ ನಾನು ಕೂಡ ಒಟ್ಟಿಗೆ ಹೋಗಿದೆ, ಎಲ್ಲ ಮಾಹಿತಿ ತಗೊಂಡು ನೋಡಿ ಇಂಥ ಸಮಸ್ಯೆ ಇದೆ ನಿಮ್ಮ ಜಿಲ್ಲೆಯಲ್ಲಿ, ನೀವು ಅದನ್ನು ಎತ್ತಿಕೊಂಡೆ ಅಂತ ಹೇಳಿದವರು 10 ವರ್ಷದಿಂದ ಮಾಡ್ತಾರೆ. ಮುಂದೆ ಏನಾಯ್ತು ನಾನು ಇನ್ನು ಅದು ಈಗ ಆಯ್ತು. ನನಗೆ ಮಾನ್ಪಡೆಯವರ ಬಗ್ಗೆ ಗೊತ್ತಾ ಅಂತ ಹೇಳಿದ್ರೆ, ಅವ್ರು ಬೆಳಿಗ್ಗೆ ಎದ್ದು ಒಂದು ಟೀ ಕುಡಿಯುವಂಥದ್ದು ಅಂತ ಹೇಳ್ತಾರೆ, ಬೆಡ್ ಟೀ, ಆ ಒಂದು ಟೀ ಕುಡಿಯೋದು, ಒಂದು 4-5 ಪೇಪರ್ ಓದುವಂಥದ್ದು, ಕನಿಷ್ಠ 5 ಕಿಲೋಮೀಟರ್ ವಾಕಿಂಗ್ ಮಾಡೋದು. ಮತ್ತೆ ಅವರಿಗೆ ಯಾರೆಲ್ಲ ಕರ್ನಾಟಕದಾಗ್ಲಿ ದೇಶದಲ್ಲಿ ಯಾರೆಲ್ಲ ಪರಿಚಯ ಫೋನ್ ಮಾಡುವಂಥದ್ದು, ಮಾತಾಡೋದು, ಆ ಸಂಪರ್ಕವನ್ನು ಇಟ್ಕೊಳ್ತಾರೆ. ಆ ನಂತರ ನಾನು ಬಹಳಷ್ಟು ಸಂದರ್ಭದಲ್ಲಿ ಸಚಿವಾಲಯಕ್ಕೆ ಹೋಗಿದ್ದೆ, ಅವರೊಟ್ಟಿಗೆ ಬಹಳಷ್ಟು ಮುಖ್ಯಮಂತ್ರಿ ಸಚಿವರೊಟ್ಟಿಗೆ ಮಾತುಕತೆ ಭಾಗವಹಿಸಿದೆ. ನಿಮ್ಗೆ ವಿಶೇಷ ಆಗ್ಬೋದು, ನೀವು ಹೇಳಿದಾಗೆ ಅವ್ರು MLA ಆಗಿಲ್ಲ, ಸಚಿವರಾಗಿಲ್ಲ. ಸಚಿವರು ಇವರಿಗೆ ಸಲಾಮನು ಸರ್ ಅಂತ ಹೇಳೋದು, ಸಚಿವರು ಇವರ ಹತ್ರ ಸಹಾಯ ಕೇಳೋದು, ಅಭಿಪ್ರಾಯ ಕೇಳೋದು. ಇವರು ಕೂಡ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೊಡುವಾಗ ಎಷ್ಟು ಗೌರವ ಕೊಡ್ತಾರೆ, ಅದೆಷ್ಟು ಅವರು ಸಚಿವರಾಗ್ಲಿ ಬೇರೆ ಶಾಸಕ ಅವರಿಗೆ ಕೊಡುವಾಗ ಸಮಾನ ಗೌರವ ಕೊಡ್ತಾ ಇದ್ರು. ಎಷ್ಟು ಶೋಷಿತ ವ್ಯಕ್ತಿಯಲ್ಲಿ ಬಂದಂತ ಅತ್ಯಂತ ಕೆಳಮಟ್ಟದ ವ್ಯಕ್ತಿಗಳು ಕೂಡ ಸಮಾನವಾಗಿ ನೋಡ್ತಾ ಇದ್ರು. ಅದೇ ರೀತಿ ಭಾರವನ್ನು ಕೂಡ ಗೌರವ. ಅದಕ್ಕಿಂತ ಹೆಚ್ಚು ಅವರು ಒಂದು ಮಾಹಿತಿಯನ್ನ ಅದರ ತಿಳ್ಕೊಳ್ತಾರೆ. ಈಗ IAS ಅಧಿಕಾರಿಗಳ ಹತ್ರ ಬಹಳಷ್ಟು ಮಂದಿ ಹೋರಾಟ ಯಾಕೆ ಫಲಾಗ್ತಾರೆ, ಅವ್ರು ಮಿನಿಸ್ಟ್ರಿ ಒಪ್ಪಬಹುದು, ಎಲ್ಲ ಒಪ್ಪಬಹುದು, IAS ಅಧಿಕಾರಿ ಒಪ್ಪುದಿಲ್ಲ. IAS ಅಧಿಕಾರಿ ಹತ್ರ ಕೇರಳದ್ದು ಬೇರೆ ಕಡೆದ ದಾಖಲೆ ತಂದು ಡಾಕ್ಯುಮೆಂಟ್ ತಂದು ಅವ್ರನ್ನ ಒಪ್ಪಿಸ್ತಿದ್ರು. ಅಂತ ಒಂದು ಸಾಮರ್ಥ್ಯ, ಅದು ಭೂಮಿಯ ಪ್ರಶ್ನೆ ಆಗ್ಲಿ, ಕಾರ್ಮಿಕರ ಪ್ರಶ್ನೆ ಆಗ್ಲಿ, ರೈತರ ಪ್ರಶ್ನೆ ಆಗ್ಲಿ, ಬೇರೆ ರಾಜ್ಯದ ಕಾನೂನುಬದ್ಧವಾದ ಉದಾಹರಣೆ ಕೊಟ್ಟು ದಾಖಲೆ ಸಮೇತ IAS ಅಧಿಕಾರಿ ಇದು ಮಾಡ್ತಾರೆ, ಆಗ ಅವ್ರನ್ನ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಅನೇಕ ವಿಷಯಗಳಲ್ಲಿ ಅವರು ಒಂದು ಪ್ರಬುದ್ಧವಾದ ತಿಳುವಳಿಕೆ ಇತ್ತು, ಅತ್ಯಂತ ಸರಳವಾದ ಗುಣ ಇತ್ತು, ಅಷ್ಟೇ ದೃಢವಾಗಿ ಸೈದ್ಧಾಂತಿಕವಾಗಿ. ನಾನು ಅವರ ತಿಳ್ಕೊಂಡದ ಒಂದು ವಿಶೇಷನು ಸೈದ್ಧಾಂತಿಕ ಕೂಡ. ನೀವು ಪೌರತ್ವ ವಿರೋಧಿ ಚಳವಳಿ ಆಯ್ತು ನೋಡಿ, ಇಡೀ ರಾಜ್ಯದಲ್ಲಿ ಯಾರು ಮಾಡ್ಲಿಲ್ಲ. ಅವರು ಪೌರತ್ವ ವಿರೋಧಿ ಚಳವಳಿ ಆಗುವಾಗ ಇವರಿಗೆ
ಇದು ಇದು ಮಾಡಿ ಲಾಠಿ ಚಾರ್ಜ್ ಮಾಡಿದ್ರು. ಇವರು ಒಬ್ರು ಕಮಿಷನ್ ಕಚೇರಿ ಎದುರು ನಿಂತು ನಾನು ನನ್ನ ಹಕ್ಕು ನನಗೆ ಬಿಡ್ಲೇಬೇಕಾಗುತ್ತೆ ಏನೇನು ಆಯ್ತು. ಕೊನೆಗೆ ಅಂತ 3, 4, 20, 15,000 ಜನ ಸೇರಿಸಿ ಇಡೀ ರಾಜ್ಯ ಎಲ್ಲೂ ಕೂಡ ಆಗದೆ ಗುಲ್ಬರ್ಗದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ. ಗುಲ್ಬರ್ಗದಲ್ಲಿ ಕನಿಷ್ಠ 2 ಲಕ್ಷ 2 ಲಕ್ಷ ಅಂದ್ರೆ ಎಲ್ಲಾ ಪಾರ್ಟಿಯವರು ಅಂದ್ರೆ ಮೊದಲು ಬಿಡ್ಲಿಲ್ಲ, ಬೇರೆ ಕಡೆಯಲ್ಲಿ ಮಾಡ್ಲಿಕ್ಕೆ ಎಲ್ಲೂ ಕೂಡ ಆಗಿಲ್ಲ. ಇವರು ಅಷ್ಟು ಪೊಲೀಸ್ ಇಲಾಖೆ ಎದುರು ಮಾಡಿ ಲಕ್ಷಾಂತರ ಜನ ಅವರಿಗೆ ಅಲ್ಪಸಂಖ್ಯಾತರ ಬಲ್ಲಿ ಮಾನ್ಪಡೆ ಕಣ್ಮನೆ ಆಗಿದ್ರು. ಮಾನ್ಪಡೆ ಅಂತ ಅವರ ಆ ಒಂದು ಧೈರ್ಯವನ್ನು ನೋಡಿ ಮೆಚ್ಚುತ್ತಾ ಇದ್ರು. ಅಂತ ಒಂದು ಧೈರ್ಯ ಅವರು. ಇದು ರವಿ ಪುಣಚ ಅವರೇ, ಈಗ ನೀವು ಪ್ರತಿನಿಧಿಸ್ತಾ ಇರುವಂತ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ, ಅದೇ ಮಾನ್ಪಡೆ ಅವರದ್ದು ಕರ್ನಾಟಕ ಪ್ರಾಂತ ರೈತ ಸಂಘ. ನಿಮ್ದು ಇಬ್ಬರು ಬೇರೆ ಬೇರೆ ರೈತ ಸಂಘಗಳು. ಅಲ್ಲ ನಾನು ಕೇಳುವಂಥದ್ದು, ನೀವೆಲ್ಲ ನಿಮ್ಮನ್ನೆಲ್ಲ ಅವರು ಯಾವ ರೀತಿ ಒಟ್ಟುಗೂಡಿಸ್ತಾ ಇದ್ರು ಅಂತ. ಅವರು ಗುಲ್ಬರ್ಗದಲ್ಲಿ ಇರಲಿ, ಗುಲ್ಬರ್ಗದಲ್ಲಿ ಕೂಡ APMC ಒಳಗಡೆ ದೊಡ್ಡ ಹೋರಾಟ, ಬಿಳಿ ಚೀಟಿ, ತೂಕ, ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ದಾರೆ. 2 ಸಲ MLA ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು, ಪಾರ್ಲಿಮೆಂಟ್ ಇದಕ್ಕೆ ಕೂಡ ಸ್ಪರ್ಧೆ ಮಾಡಿದ್ರು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ಅಥವಾ ಕಾರ್ಮಿಕರು ಅವರ ಹಿಂದೆ ತುಂಬಾ ಜನ ಇರ್ತಾರೆ. ಮತ್ತೆ ಏನು ಹೋರಾಟದ ಸಂದರ್ಭದಲ್ಲಿ ಅವರು ಅನೇಕ ಏನು ವಿಚಾರಗಳಲ್ಲಿ ಹೋರಾಟ ಮಾಡ್ತಾರೆ, ರೈತರಿಗೆ ಕಾರ್ಮಿಕರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ. ಬಟ್ ಸ್ವಾಭಾವಿಕವಾಗಿ ಎಲೆಕ್ಟ್ರಲ್ ಏನು ಚುನಾವಣೆಯಲ್ಲಿ ಅದು ಮತವಾಗಿ ಪರಿವರ್ತನೆ ಆಗುವುದಿಲ್ಲ. ಈಗ ಎಲ್ಲ ಹೋರಾಟಗಳಿಗೂ ಎಲ್ಲ ನೋವುಗಳಿಗೂ ಕಾರ್ಮಿಕರಿಗೂ ರೈತರಿಗೂ ಹೋರಾಟಗಾರರು ನಾಯಕರು ಅವರೇ ಐಕಾನ್. ಚುನಾವಣೆ ಬಂದಾಗ ಸ್ವಲ್ಪ ಹಣ, ಜಾತಿ, ಧರ್ಮ, ಅದರಿಂದಾಗಿ ಇವತ್ತು ಈಗ 1983, 84, 86, 87 ಚುನಾವಣೆಯಲ್ಲಿ ರೈತ ಸಂಘ 40 ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಲೀಡ್ ಮಾಡ್ತಾ ಇದ್ರು. 40 ಕ್ಷೇತ್ರಗಳಲ್ಲಿ 500ರಿಂದ 1,500 ಮತಗಳಿಗೆ ಸೋತ ನಮ್ಮ ಅಭ್ಯರ್ಥಿ. ಅದನ್ನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಬಹುಶಃ ಹೋರಾಟಗಾರರಿಗೆ ಇದು ಶಾಪವೂ ಗೊತ್ತಿಲ್ಲ. ಎಲ್ಲರೂ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಅವರು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಅವರ ಈಗ ಸರ್ಕಾರಗಳಿಗೆ ಸಲಹೆಗಳು, ನಮ್ಮ ರೈತ ಸಂಘಟನೆ ಇರ್ಬೋದು, ಪ್ರಾಂತ ರೈತ ಸಂಘಟನೆ ಇರ್ಬೋದು, ಅವರ ಏನು ಅಸಹಾಯಕ ಸಂದರ್ಭದಲ್ಲಿ ಸಹಾಯ ಮಾಡಿದೆ, ಸಲಹೆ ಕೊಟ್ಟಿದೆ. ಈಗ ಕಳೆದ ಬಾರಿ ಯಡಿಯೂರಪ್ಪನವರು ನಮ್ಮನ್ನು ಸಭೆ ಕರೆದಾಗ ದುಡ್ಡಿಲ್ಲ ಕಂಡ್ರಪ್ಪ, ಇಷ್ಟೇ ಇರೋದು, ಇದನ್ನು ನಾನು ನಾವು ಕೂಡ ಉಪಯುಕ್ತ ಸಲಹೆ ಕೊಟ್ಟಿದ್ದೇವೆ. ಅದನ್ನು 2-3 ದಿವಸದಲ್ಲಿ ಮತ್ತೆ ಜಾರಿಗೆ ಕೂಡ ತಂದು. ಈಗ ಏನಾಗಿತ್ತು, NOC ಕೊಡ್ತಿರ್ಲಿಲ್ಲ. ಈಗ ಹಿಂದೆ ಭೂಮಿ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ರು, ಮನೆ ಕಟ್ಟಲಿಕ್ಕೋ ಅಥವಾ ಕೃಷಿಗೋ, ಅವರಿಗೆ ಮಂಜೂರಾಗಿತ್ತು ಹಿಂದೆ, ಯಾವುದು ಫಾರ್ಮ್ ನಂಬರ್ 50 ಅಥವಾ 53 ಮಂಜೂರಾಗಿದ್ದ ಜಾಗವನ್ನು ಅವರು ಕೊಡ್ಲಿಕ್ಕೆ NOC ಕೊಡ್ತಾರೆ. ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೆ, ನೀವೇನು ಮಾಡಬೇಕಾದಿಲ್ಲ, ಯಾರು ಖರೀದಿ ಮಾಡಿದ್ದಾರೆ ಅವ್ರಿಗೆ NOC ಕೊಡ್ತಕ್ಕಂಥ ಪ್ರಕ್ರಿಯೆ ಮಾಡಿದರೆ ನಿಮಗೆ ಬಹಳಷ್ಟು ಹಣ ಬರ್ತದೆ. ಅದು 3-4 ದಿವಸದಲ್ಲಿ ಮಾಡಿ. ಈಗ ನಾನು ಕೇಳುವಂಥದ್ದು ಅದೇ, ಈಗ ಮಾನ್ಪಡೆ ಅವರು ಈ ಬೇರೆ ಬೇರೆ ರೈತ ಸಂಘಗಳನ್ನು ಯಾವ ರೀತಿ ಏನು ಅವರೊಂದು ಸಮನ್ವಯ ಸಾಧಿಸ್ತಾ ಇದ್ರು ಅಂತ. ಇಲ್ಲ, ಬಹಳ ಪ್ರೀತಿಯಿಂದ ಎಲ್ಲ ಸಂಘಟನೆಗಳಿಗೂ ಕೂಡ ಸಮಾನ ಗೌರವ. ಅವ್ರ ವ್ಯಕ್ತಿತ್ವ ಎಲ್ಲರನ್ನ ಪ್ರೀತಿಸತಕ್ಕಂಥ ವ್ಯಕ್ತಿತ್ವ, ಎಲ್ಲರನ್ನ ಪ್ರೀತಿಯಿಂದ ಕರ್ಸ್ಕೊಳ್ಳೋರು. ಅವ್ರೆಂತ ಬಿಡಪ್ಪ ನೀನು ಅದೆಲ್ಲ ಮಾತಾಡಬಾರ್ದು ಅಂತ ಹೇಳ್ತೀವಿ. ಕೋಡಿಲ್ ಚಂದ್ರಶೇಖರ್ ಇರ್ಬೋದು, ಕುರುಬೂರು ಶಾಂತಕುಮಾರ್ ಇರ್ಬೋದು, ಯಾರೋ ಅವ್ರೇನೋ ಸ್ವಲ್ಪ ಒಕ್ಕೂಟದ ವ್ಯವಸ್ಥೆಯಲ್ಲಿ ತಪ್ಪಾದಾಗ ನೋಡಪ್ಪ ನೀನು ಆಗ್ಬಾರ್ದು ನೇರವಾಗಿ ಹೇಳೋದು, ನಿಮ್ದು ತಪ್ಪು ಅಂತ ಅನ್ಸುತ್ತೆ ನಂಗೆ, ಬಿಟ್ಬಿಡೋದ ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಈಗ ಇದಕ್ಕೆ ಮಾತಾಡೋದು. ಅಂದ್ರೆ ಯಾವ ಸಂಘಟನೆ ಮುಖಂಡರು ಇರ್ಬೋದು, ಅಥವಾ ಈಗ ಕಾರ್ಮಿಕ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಮುಖಂಡರು ಇರ್ಬೋದು, ಅವರ ಕಡೆಯಿಂದ ಐಕ್ಯತೆಗೆ, ಹೋರಾಟಗಳಿಗೆ ಏನಾದ್ರೂ ಸ್ವಲ್ಪ ಅಪಸ್ವರ ಬಂದಾಗ ತಕ್ಷಣ ನೇರವಾಗಿ ಹೇಳೋರು. ಹಿಂದಿನ ಮಾತಾಡ್ತಿರ್ಲಿಲ್ಲ, ಅವ್ರು ಆಗ ಮಾತಾಡಿ ಸ್ವಲ್ಪ ಆಗಾಯ್ತಲ್ವ ಈಗ ಅಂತ ಇಲ್ಲ, ನೇರವಾಗಿ ನೋಡಪ್ಪ ಇದೊಂದು ಸರಿ ಕಾಣ್ತಾ ಇಲ್ಲ, ತಿಳ್ಕೋಬೇಕು, ಜೊತೆಲಿ ಇರ್ಬೇಕು ಅಂತ. ಆ ರೀತಿ ಜೊತೆಗೆ ಮತ್ತೆ ಹೆಗಲಿ ಕೈ ಹಾಕಿ ಮಾತಾಡ್ಸೋರು. ಬೇಜಾರೈತೆ ಕಣಪ್ಪ, ಹೇಳಲೇಬೇಕಲ್ವಾ ಅಂತ ಹೇಳ್ತಾರೆ. ಬಹಳ ಅದು ಮಗುವಿನ ಮನಸ್ಸು, ಮುಗ್ಧ ಮನಸ್ಸು. ಆದ್ರೆ ಹಾಗೆ ಹೇಳಿದಾಗೆ ಬಹಳ ಗಟ್ಟಿ. ಅಲ್ಲ, ಇದರ ಜೊತೆಗೆ ಅವರು ಪುನಚ್ಚಿ ಏನ್ ಹೇಳಿದ್ರು, ಸಮನ್ವಯ ಸಾಧಿಸುವುದು ಹೇಗೆ ಅಂತ ಹೇಳಿದ್ರೆ, ಮಾನ್ಪಡೆ ಅವರಿಗೆ ಈಗ ಒಂದು ಚಳವಳಿಯ ನಂತರ ವಾಟ್ ನೆಕ್ಸ್ಟ್ ಅಂತ ಇಲ್ಲ ಅವರಿಗೆ. ಅಂದ್ರೆ ಅದನ್ನು ಪೊಲಿಟಿಕಲ್ ಆಗಿ ಕನ್ವರ್ಟ್ ಮಾಡಿ ನಾನೇನು ಮೇಲೆ ಹೋಗ್ಬೇಕು ಪ್ರಶ್ನೆ ಇಲ್ಲ ಅವರಿಗೆ. ಚಳವಳಿ ಇಸ್ ದ ಎಂಡ್ ಇಟ್ ಸೆಲ್ಫ್, ಅದು ಅಚೀವ್ ಆಗ್ಬೇಕು ಅವರಿಗೆ. ಅದು ಕಾರ್ಮಿಕ ಸಂಘಟನೆ ಹೋರಾಟ ಅಂದ್ರೆ. ಬಟ್ ಎಷ್ಟೋ ಸಾರಿ ಚಳವಳಿ ಫೇಲ್ ಆಗುದು ಯಾಕೆ ಅಂತ ಹೇಳಿದ್ರೆ, ಈ ಚಳವಳಿಗಳೊಂದು ಅಸ್ತ್ರ ಇವರಿಗೆ, ನಾಯಕರಿಗೆ.
ಅವರ ಮೋಟಿವ್ ಬೇರೆ ಇರ್ತದೆ. ಬಟ್ ಇವ್ರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಮಸ್ಯೆನ ಇವರ ದೊಡ್ಡ ಶಕ್ತಿ ಏನು ಅಂತ ಹೇಳಿದ್ರೆ, ಈಗ ಇದೆ ಪಂಚಾಯತ್ ನೌಕರರ ಇದು ಮಾಡಿದ್ರು, ವೇದಿಕೆ ಸಮಾವೇಶ ಮಾಡ್ತಾ ಇದ್ರು. ಅಲ್ಲಿ ಕೂಡ ಏನು ಅಲ್ಟಿಮೇಟ್ ಅವರಿಗೆ ನ್ಯಾಯ ಸಿಗಬೇಕು. ಈಗ ರೈತ ಸಂಘಟನೆ ಮಾಡ್ತಿದ್ರೆ ಅವರಿಗೆ ನ್ಯಾಯ ಸಿಗಬೇಕು. ಇದ್ರ ಮೊನ್ನೆದ್ದು ಏನಿದೆ ಅಂತ ಹೇಳಿದ್ರೆ, ಇದು ಎಲ್ಲಾ ರೈತರಿಗೆ ಸಂಬಂಧಪಟ್ಟದ್ದು. ಬಟ್ ಇವರು ಬಿಡಿಬಿಡಿಯಾಗಿ ಹೋರಾಟ ಮಾಡಿದ್ರೆ ಯಾರು ಗೆಲ್ಲುವುದಿಲ್ಲ ಅಂತ ಇಲ್ಲಿ ಗೊತ್ತಿದ್ದದ್ದೇ. ಸೊ ಹೊತ್ತಿಗೆ ಇವರ ಒಂದು ನಾಯಕತ್ವ ಭಾರಿ ದೊಡ್ಡ ಕೆಲಸ ಮಾಡಿದೆ. ಸಿದ್ದರಾಮಯ್ಯ ಕೂಡ ಅದನ್ನು ಹೇಳ್ತಾ ಇದ್ರು. ಹೌದು 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 ಹೌದು. ಬಟ್ ಇವಾಗ ಬಹುಶಃ ಇವರ ಒಂದೇನು ಆ ಒಂದು ದಿಢೀರ್, ಯಾಕಂದರೆ ಅಗಲುವಿಕೆ ಬಹುಶಃ ಒಂದು ರೈತರ ಹೋರಾಟಕ್ಕೆ ಅಥವಾ ಕಾರ್ಮಿಕರ ಹೋರಾಟಕ್ಕೆ ಬಹುಶಃ ಬಹುದೊಡ್ಡ ಒಂದು ನಿರ್ವಾತವನ್ನು, ಅಂದ್ರೆ ಸದ್ಯಕ್ಕೆ ಒಂದು ದೊಡ್ಡ ವ್ಯಾಕ್ಯೂಮೇ ಇದು. ಸದ್ಯಕ್ಕಂದ್ರೆ ಇಂಥ ಎಲ್ಲರನ್ನು ಜೊತೆಗೆ ಸೇರಿಸುವ ಒಂದು ಶಕ್ತಿ ಇದೆ ಅಲ್ವಾ. ಬಟ್ ಲೀಡರ್ಸ್ ಬರ್ತಾರೆ ಬೇರೆ ಬೇರೆ ಕಾಲಕ್ಕೆ, ಬಟ್ ಸದ್ಯಕ್ಕೆ ಅಂತೂ ದೊಡ್ಡ ವ್ಯಾಕ್ಯೂಮ್ ಇದು. ಈಗ ನೀವು ನೆನಪು ಮಾಡಿಕೊಳ್ಳಬಹುದಾದ, ಯಾಕಂದ್ರೆ ಮನ್ಪಡೆ ಅವರ ನೇತೃತ್ವದಲ್ಲಿ ನಡೆದಂತ ಏನಾದ್ರು ಪ್ರಮುಖ ಹೋರಾಟಗಳು, ಚಳವಳಿಗಳು? ನನಗೆ ಮೇಜರ್ ಅಂದ್ರೆ ನಾನು ಏನು ಗೊತ್ತಾ, ಈಗ ನನ್ನ ಸಂಪರ್ಕ ಬಂದದ್ದು ಎಲ್ಲಿ ಅಂತ ಹೇಳಿದ್ರೆ, ಒಂದು ಈ ಪಂಚಾಯತಿ ನೌಕರರಿದ್ದಾರಲ್ಲ, ಯಾಕೆ ನಾನು ಪಂಚಾಯತ್ ರಾಜ್ ಮೇಲೆ ನಾನು ಜಾಸ್ತಿ ರಿಸರ್ಚ್, ಅದೊಂದು. ಎರಡನೇದ್ದು ಭೂ ಸುಧಾರಣೆ. ಇದಕ್ಕೆ ಇವರು ಇನ್ನು ಹೇಳ್ತಾ ಇದ್ರಲ್ಲ, ಈಗ ಸೌತ್ ಕೇಂದ್ರದಲ್ಲಿ ಯಾಕೆ ಇಷ್ಟೆಲ್ಲ ಸಕ್ಸಸ್ ಆದರೂ ಇಷ್ಟು ಯಾಕೆ ಜನರಿಗೆ ಭೂಮಿ ಸಿಗ್ಲಿಲ್ಲ ಅಂತ. ಸೊ ಈ ಏರಿಯಾದಲ್ಲೆಲ್ಲ ಒಂದು ಅವರ ಪ್ರೇರಣೆ ಕೂಡ. ಅವರು ನನಗೇನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೋಡಿದಾರೆ 70ರಲ್ಲಿ 74 ಭೂ ಸುಧಾರಣೆ ಬಂತು. ಅದು ಬಂದದ್ದು ಆಗ ಬಂದ ಬರಹ ಬಿಟ್ಟು ಒಂದು ಪುಸ್ತಕ ಇಲ್ಲ ಈಗ. ಸೊ ನೀವ್ ಯಾಕೆ ಅದರ ಏರಿಯಾದ ಮೇಲೆ ಕೆಲಸ ಮಾಡಬಾರ್ದು? ಅದಕ್ಕೆ ನಾನು ಭೂ ಸುಧಾರಣೆ ಮೇಲೆ ಕೆಲಸ ಮಾಡಿದೆ. ಯಾಕೆ ಈಗ ಭೂಮಿ ಪ್ರಶ್ನೆ ಅಂತ ಹೇಳೋ ಪುಸ್ತಕ ಬರೆದದ್ದು ಅದನ್ನೇ ಗಮನ ಇಟ್ಟುಕೊಂಡು ಅಲ್ಲಿ ನಾನು ಬೇಸಿಕಲಿ ಚರ್ಚೆ ಮಾಡಿದೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಭೂ ಸುಧಾರಣೆ ಏನಾಗಿದೆ ಅಂತೇಳಿ. ಸೌತ್ ಕೇಂದ್ರದಲ್ಲಿ ಏನು ಒಂದು ಸಕ್ಸಸ್ ಅಂತ ಇದ್ದರೂ ಅದು ಫೇಲ್ಯೂರ್ ಯಾಕೆ ಅಂತ ಹೇಳಿದ್ರೆ, ದೇವರಾಜರ ಸಂದರ್ಭದಲ್ಲಿ 1974 ಅಲ್ಲಿ ಬಂದ ಕಾಯ್ದೆ ಇದಲ್ಲ, ಅದು 1962 ಅಲ್ಲಿ ಬಂದ ಜತ್ತಿ ಕಮಿಟಿ ರಿಪೋರ್ಟ್ ನ ಫಸ್ಟ್ ಭೂ ಸುಧಾರಣೆ ಅಂತಿದ್ದಲ್ಲ, ಅದರ ಅಮೆಂಡ್ಮೆಂಟ್ ಅದು. ಫಸ್ಟ್ ಭೂ ಸುಧಾರಣೆ ಇದೆಲ್ಲ, ಅದು ಭೂ ಸುಧಾರಣೆ ಅಲ್ಲ. ಅದು ನಿಜವಾಗಿ ಗೇಣಿದಾರರನ್ನು ಒಕ್ಕಲೆಬ್ಬಿಸುವ ಸುಧಾರಣೆ, ಹೆಸರು ಭೂ ಸುಧಾರಣೆ ಅಂತೇಳಿ. ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ 80% ಜನ ಗೇಣಿದಾರರು ಆಗ ಭೂಮಿ ಕಳ್ಕೊಂಡಿದ್ದಾರೆ ಅದರಲ್ಲಿ. ಸೊ ಅವರಿಗೆ 1974 ಭೂ ಸುಧಾರಣೆಯಲ್ಲಿ ಅವರಿಗೆಲ್ಲ ಪುನಃ ಇದು ಏನು ಅದಕ್ಕೆ ಹೇಳ್ತಾರೆ, ಇದು ಹಾಕೋದಕ್ಕೆ ಅರ್ಜಿ ಹಾಕೋದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಏನು ಅಂದ್ರೆ ನಮ್ದು ಭೂಮಿ ಅಂತೇಳಿ ಭೂ ಸುಧಾರಣೆಯಲ್ಲಿ ಅರ್ಜಿ ಹಾಕ್ಲಿಕ್ಕಿದೆ. 55 ಏನೋ ಒಂದು ಹೇಳ್ತಾರಪ್ಪ, ಅದು ಟ್ರಿಬ್ಯುನಲ್ ಒಂದು ಮಾಡಿದ್ರು, ಅದ್ರ ಅರ್ಜಿ ಕೊಡ್ಬೇಕು. ನಾನು ಕೃಷಿ ಮಾಡ್ತಾ ಇದ್ದೆ ಅಂತೇಳಿ ಅರ್ಜಿ ಹಾಕ್ಬೇಕು, ಹೊಡೆ ಆಗ್ಬೇಕು ಅಂತ ಹೇಳಿ. ಅದು ನಾನು ಹೇಳಿದಲ್ಲ, 80% ಕಿತ್ತು ಹೋಗಿದೆ ಇವ್ರು ಮೊದಲೇ 60 ಆಕ್ಟ್ ಅಲ್ಲಿ. ಬಟ್ ಈ 74 ಆಕ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಈಗಾಗಲೇ ಭೂಮಿ ಅಂದ್ರೆ ಹಿಂದೆ ಗೇಣಿದಾರರಾಗಿ ಭೂಮಿ ಕಳ್ಕೊಂಡವ್ರು ಕೂಡ ಅರ್ಜಿ ಹಾಕಬಹುದು ಅಂತ ಒಂದು ಅವಕಾಶ ಕೊಟ್ಟಿದ್ರು. ಸೊ ಈ ಅಂಕಿಅಂಶಗಳು ಬೇರೆ ಬೇರೆ ಜಿಲ್ಲೆಗೆ ನಾನು ಇಡೀ ಪುಸ್ತಕದಲ್ಲಿ ಅದನ್ನು ಚರ್ಚೆ ಮಾಡಿದ್ದೇನೆ. ಇದು ಅವರ ಅಂದ್ರೆ ಹೇಗೆ ಅವರು ತಯಾರಿ ಮಾಡ್ತಾರೆ, ಈ ಬೇರೆ ಬೇರೆ ಜಿಲ್ಲೆಯ ಡಾಟಾಗಳು ಹೇಗಿದೆ ಅಂತ ಅದು ಯಾರೋ ಎಕ್ಸ್ಪರ್ಟ್ ಇಟ್ಕೊಂಡು ಮಾಡಿಸ್ತಾರೆ. ಈ ವಿಚಾರ ಹಾಗೆ ಬಂತು ನನಗೆ. ಎರಡನೇ ನೌಕರರ ಬಗ್ಗೆ ನಾನು ಹೇಳಿದೆ, ಪಂಚಾಯತ್ ರಾಜ್ ಮೇಲೆ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಆ ಸಂದರ್ಭದಲ್ಲಿ ಕೂಡ ನಾನು ಸರ್ಕಾರದ ಬೇರೆ ಬೇರೆ ಕಮಿಟಿಯಲ್ಲಿ ಕೂಡ ನೇಮಕ ಕೆಲಸ ಮಾಡಿ ಆ ಅನುಭವದ ಹಿನ್ನೆಲೆಯಲ್ಲಿ ಮತ್ತೆ ಇದರ ಜೊತೆಗೆ ಏನು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಸಂಪರ್ಕ ಬಂದಿದೆ, ನಾನು ಈ ಪಂಚಾಯತಿ ಕಾರ್ಯದರ್ಶಿಗಳಿಗೆ ನಮ್ಮ ತರಬೇತಿ ಶಿಬಿರ ಮಾಡ್ತಾ ಇದ್ದೇವೆ, ಕಮ್ಮಟ ಮಾಡ್ತಾ ಇದ್ದೇವೆ ಯೂನಿವರ್ಸಿಟಿಯಲ್ಲಿ. ಸೊ ಅಲ್ಲಿ ಇವರು ಕೂಡ ಏರಿಯಾದಲ್ಲಿ ಆಗ ಶುರು ಮಾಡಲಿಲ್ಲ, ಇವರು ನಂತರ ಶುರು ಮಾಡಿದ್ದು. ಬಟ್ ನಾನು ಸಂಪರ್ಕದಲ್ಲಿವರೆಗೂ ಅವರು ಬರ್ತಾ ಇದ್ರು. ಅಲ್ಲಿ ನಂತರ ಪ್ರತಿ ಸಭೆಗೂ ಈ ನೌಕರ ಸಭೆ ಇದೆಲ್ಲ, ಅಲ್ಲಿಗೆ ನಾನು ಹೋಗೋದು ಒಂದು 10ರಿಂದ 70% ಸಭೆಗೆ ಹೋಗಿದ್ದೇನೆ ನಾನು ಥ್ರೂಔಟ್ ದ ರಾಜ್ಯ. ಮೈಸೂರು ಇರಲಿ, ಬ್ಯಾಂಗ್ಳೂರು ಇರಲಿ, ಗುಲ್ಬರ್ಗ, ರಾಯಚೂರು, ಎಲ್ಲಿ ಆದರೂ. ಸೊ ಆ ಸಮಾವೇಶದಲ್ಲಿ ಮತ್ತೊಂದು ಬಾರಿ ದೊಡ್ಡ ಮಟ್ಟಿಗೆ ಅಂದ್ರೆ ನಂದು ಬೇಸಿಕಲಿ ಚಳವಳಿಯಲ್ಲಿ ಏನಿದೆ ಅಂತೇಳಿ ಒಂದು ಬರಹ, ಒಂದು ಭಾಷಣ, ಅದು ಬಿಟ್ಟರೆ ನಾನು ಚಳವಳಿಯಲ್ಲಿ ಹೋಗಿ ಏನು ಭಾಗವಹಿಸುವುದಿಲ್ಲ ಅವ್ರದ್ದು. ಬಟ್ ಅವರಿಗೆ ಬೇಕಾದ ಇನ್ಪುಟ್ ಕೊಡುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಲಿತ ಮಾನವ ಹಕ್ಕು ಸಮಿತಿ ಅಂತ ಒಂದು ಮಾಡಿದ್ರು ಎಡಪಂಥಿ. ಯಾಕಂದ್ರೆ ಎಡಪಂಥೀಯರ ಮೇಲೆ ಒಂದು ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಅವರು ಜಾತಿಯನ್ನು ಪರಿಗಣಿಸುವುದೇ ಇಲ್ಲ ಅಂತೇಳಿ. ಆ ನಂತರ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಮಹಿಳೆಯರ ಪ್ರಶ್ನೆ, ದಲಿತರ ಪ್ರಶ್ನೆಯನ್ನೆಲ್ಲ ಎತ್ತಿಕೊಂಡು ಅದು ಆಕ್ಚುಲಿ ಕರ್ನಾಟಕದಲ್ಲಿ ದಲಿತ ಮಾನವ ಹಕ್ಕು ವೇದಿಕೆಯನ್ನು ಶುರು ಮಾಡಿದವರು ಇವರೇ ಫಸ್ಟಿಗೆ ಮನ್ಪಡೆ. ಸೊ ಅಲ್ಲಿ ಕೂಡ ಅವ್ರು ಏನ್ ಹೇಳ್ತಾ ಇದ್ರು, ಏನು ಮಾತಾಡ್ಲಿಕ್ಕೆ ಮುಖ್ಯವಾಗಿ ಮಾನ್ಪಡೆಯವರದ್ದು ಒಂದು ಬಹುಮುಖ ವ್ಯಕ್ತಿತ್ವ. ಅವರು ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ದೇವದಾಸಿ ಮಹಿಳೆಯರ ಪ್ರಶ್ನೆ,
ಕರ್ನಾಟಕದಲ್ಲಿ ಅಂಗನವಾಡಿ ಹೋರಾಟದಲ್ಲಿ ಅವ್ರದ್ದು ದೊಡ್ಡ ಕೊಡುಗೆ ಇದೆ. ಹೌದೌದು, ಅಂಗನವಾಡಿ ನೌಕರರನ್ನು ಸಂಘಟಿಸುವಂತದ್ದು ಮತ್ತೆ ಅವರ ಬೇಡಿಕೆಗಳಿಗೆ ದೇವದಾಸಿ ಶುರುವಾದ್ದೇ ಅಲ್ಲಿಂದ ಗುಲ್ಬರ್ಗ ಫಸ್ಟ್ ಸಂಘಟನೆ ಶುರುವಾದ್ದು ಗುಲ್ಬರ್ಗದಲ್ಲಿ. ಮತ್ತೊಂದು ಇಡೀ ಕರ್ನಾಟಕ ರಾಜ್ಯ ದಲಿತ ಚಳವಳಿಯಲ್ಲೂ ಕೂಡ ದೊಡ್ಡ ಕೊಡುಗೆ ಇದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದು ಜಾರಿ ಮಾಡುವಲ್ಲಿ ದೊಡ್ಡ ಪಾತ್ರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗ ಜಿಲ್ಲಾ ಪಂಚಾಯತ್ ನಿರ್ಣಯ ಮಾಡಿದ್ದಾರೆ ಅದು ದಕ್ಷಿಣ ಕನ್ನಡಕ್ಕೆ ಆಗೋದಿಲ್ಲ ಅಂತ. ಆಗ ಅವರು ಬೆಳ್ತಂಗಡಿ ಅಂತ ಒಂದು ತಾಲೂಕು ಮಟ್ಟದಲ್ಲಿ ಅವರು ತರಬೇತಿಗೆ ಬಂದು ನಮ್ಮನ್ನು ತರಬೇತಿಗೆ ಹಚ್ಚಿ ನಾವು 300 ಅಂಬ್ಲಮುಗೂರು, ತಲಪಾಡಿ ಮತ್ತೆ ಪುತ್ತಿಗೆ ಇಂತ ಅನೇಕ ಗ್ರಾಮ ನಾವು ಕೂಡ ತರಬೇತಿ ಕೊಟ್ಟು ಅದು ಇಲ್ಲ ಇಲ್ಲಿ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಉದ್ಯೋಗ ದಕ್ಷಿಣ ಕನ್ನಡದಲ್ಲಿ ಪ್ರಮುಖ ಕಾರಣಕರ್ತರೆ ಮೊದಲಿಗರು ಅವರು. ಅಂದ್ರೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಹೋದಾಗ ಅದನ್ನು ಪುನಃ ಉದ್ಯೋಗ ಖಾತ್ರಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿದಾಗ ಅದು ಇಲ್ಲ, ಅದು ಸಾಧ್ಯ ಇದೆ. ಅವರು ಹೇಳಿದ್ರು ನಿಮ್ಮ ಜಿಲ್ಲೆಯಲ್ಲಿ ಬಿಸಿ ಊಟ ನೌಕರಿಗೆ ಎಷ್ಟು ಮಜೂರಿ ಇದೆ? 75. ಆಗ 75 ಇಲ್ಲ, 20 ರೂಪಾಯಿ. ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಇದೆ? ನಿಮ್ಮ ಜಿಲ್ಲೆಯಲ್ಲಿ ಬೇಡಿ ಕಾರ್ಮಿಕರಿಗೆ ಎಷ್ಟಿದೆ? ಆಗ 50-60 ರೂಪಾಯಿ. ಉದ್ಯೋಗ ಖಾತ್ರಿಯಲ್ಲಿ ಎಷ್ಟಿದೆ? ಈ ರೀತಿ ಅಂಶ ನೇರ ಕೇಳುವಾಗ ನಮಗೆ ಆಗ ಗೊತ್ತಾದ್ದು ಉದ್ಯೋಗ ಖಾತ್ರಿ ಯೋಜನೆ ಈ ಜಿಲ್ಲೆಗೂ ಕೂಡ ಅನ್ವಯ ಆಗ್ತದೆ ಅನ್ನುವಂಥದ್ದು ಆಗ ಗೊತ್ತಾದ್ದು. ಅದನ್ನ ಅವರು ನಮ್ಮ ನೇರ ಕೇಳುದು, ನೀನ್ ಆಗೋದಿಲ್ಲ ಅಂತ ಹೇಳ್ತೀಯಲ್ಲ, ನಿಮ್ಮ ಜಿಲ್ಲೆ ಬೇಡಿ ಕಾರ್ಮಿಕರು ಎಷ್ಟು ದಿನಕ್ಕೆ ಮಜೂರಿ? ಉದ್ಯೋಗ ಖಾತ್ರಿಯಲ್ಲಿ ಎಷ್ಟಿದೆ? ನಿಮ್ಮ ಜಿಲ್ಲೆಯಲ್ಲಿ ಬಿಸಿಯೂಟ ನೌಕರಿಗೆ ಎಷ್ಟು ಮಜೂರಿ? ಉದ್ಯೋಗ ಖಾತ್ರಿಯಲ್ಲಿ ಎಷ್ಟಿದೆ? ಉದ್ಯೋಗ ಖಾತರಿ ಅನ್ನುವಂಥದ್ದು ಅದು ಪ್ರಮಾಣಕ್ಕನುಗುಣದ ವೇತನ ಇದೆ. ಬೇರೆ ಯಾವುದೇ ಇಲಾಖೆಯಲ್ಲಿ 10,000 ಸಿಗುದಿದ್ರೆ ಅದೇ ಕೆಲಸಕ್ಕೆ ಉದ್ಯೋಗ ಖಾತ್ರಿ 20,000 ಸಿಗ್ತಾ ಇದೆ. ನೀವು ಮಾಡಿ 8 ಗಂಟೆಯಲ್ಲಿ ಮಾಡುವ ಕೆಲಸ ಉದ್ಯೋಗ 4 ಗಂಟೆಯಲ್ಲಿ ಮಾಡ್ತಂದ್ರೆ ಮೊದಲು ನಮ್ಗೆ ಹೇಳಿಸಿಕೊಟ್ಟದ್ದೇ ಅವರು. ಆ ಕಾರಣ ನಾವು ಬಹಳಷ್ಟು ಪಂಚಾಯತಿ ಮಟ್ಟಕ್ಕೆ ಮೊದಲಿಗರು ನಾವು ಅದು ಯಾರಿಗೆ ಗೊತ್ತಿಲ್ಲದೆ ಇರ್ಬೋದು, ಅದು ಸತ್ಯ. ಅಷ್ಟು ಮಾತ್ರ ಅಲ್ಲ, ಮಾನ್ಪಡೆ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ CS ಗಳಿಗೆ ಮೀಟಿಂಗ್ ತರಬೇತಿ ಕೊಡೋದ್ರಲ್ಲಿ ಅವ್ರನ್ನು ಕೂಡ ಸರ್ಕಾರ ಕರೆದಿದೆ. CS ಗಳಿಗೆ ತರಬೇತಿ ಕೊಡುವಲ್ಲಿ ಸರ್ಕಾರ ಅವರನ್ನು ಕೂಡ ಕಳಿಸಿದೆ ಕೆಲವು ಕಡೆ, ಜಿಲ್ಲಾ ಪಂಚಾಯತ್ CS ಗಳಿಗೆ. ಅಷ್ಟು ವ್ಯಕ್ತಿತ್ವ ನೋಡಿ, ಅವರೊಬ್ಬ ಯಾವುದೇ ಅಧಿಕಾರಿ ಅಲ್ಲ, ಯಾವುದೇ ಒಂದು ಪಾಂಡಿತ್ಯ ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲ, ಯಾವುದೇ ರೀತಿ ಚುನಾಯಿತ ಆದ್ರೂ ಕೂಡ ಅವ್ರನ್ನು ಕಳಿಸಿದೆ. ಅಂದ್ರೆ ತಳಮಟ್ಟದ ಅಲ್ಲಿ ಅಂದ್ರೆ ಒಂದು ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬಹುದು ಅನ್ನೋ ಬಗ್ಗೆ ಅವ್ರ ಹತ್ರ ಒಂದು ಸ್ಪಷ್ಟವಾದ ಮತ್ತೊಂದು ಅಧಿಕೃತವಾದ ಒಂದು ನಿಖರವಾದ ಮಾಹಿತಿ ಇತ್ತು. ಜನರ ಅಗತ್ಯ ಏನು ಅಂತ ಹೇಳೋದ್ರ ಬಗ್ಗೆ ಕ್ಲಾರಿಟಿ ಇತ್ತು ಅವರಿಗೆ. ಇಲ್ಲ, ನಾನು ಇಷ್ಟೇ ಹೇಳಬಲ್ಲೆ, ಯಾದವ್ ಶೆಟ್ಟರ್ ಹಲವಾರು ವಿಚಾರಗಳನ್ನು ಕೊಟ್ಟರು, ನಮ್ಮ ಪ್ರೊಫೆಸರ್ ಅವರು ಕೊಟ್ಟರು. ಬಹುಶಃ ಅವರಿಗೆ ಬಡವರ ಮತ್ತು ಕಾರ್ಮಿಕರ ರೈತರ ಪರ ಇದ್ದಂತ ಕಾಳಜಿ ಅದು ಬೂಟಾಟಿಕೆ ಆಗಿರಲಿಲ್ಲ, ಹೃದಯದಿಂದ ಬರ್ತಿತ್ತು. ಅದಕ್ಕೆ ಅವರು ಅಷ್ಟು ಒತ್ತಾಸೆಯಾಗಿ ಕೆಲಸ ಮಾಡ್ತಿದ್ದಾರೆ, ಇದೊಂದು ಸ್ಪಷ್ಟ. ಇವತ್ತು ಬಹಳಷ್ಟು ಬೇರೆ ಬೇರೆ ರೀತಿ ಎಲ್ಲರನ್ನು ನೋಡಿದ್ದೇವೆ, ಆದ್ರೆ ಇಲ್ಲಿಂದ ಬರ್ತಕ್ಕಂಥದ್ದು ಅದು ನಿಲ್ತದೆ, ಉಳಿತದೆ, ಬೀಳ್ತದೆ. ಬಾರಿ ಬಾರಿ ಒಳ್ಳೆ ವಿಚಾರ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಚಂದ್ರ ಪೂಜಾರಿ ಕೂಡ ಅದನ್ನೇ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ಅದೊಂದು ರಾಜಕೀಯ ಮೈಲೇಜ್ ತಕೊಳ್ಳುವ ಉದ್ದೇಶದ ಹೋರಾಟ ಚಳವಳಿ ಇರಲಿಲ್ಲ ಅಂತ. ಇದು ಚಂದ್ರ ಪೂಜಾರಿ ಅವರ, ಇದು ಮಾನ್ಪಡೆ ಅವರಿಗೆ ಅವರ ಒಂದು ಸೈದ್ಧಾಂತಿಕ ನಿಲುವುಗಳು ಅಥವಾ ಒಟ್ಟು ಒಂದು ರಾಜಕೀಯದ ಏನು ಅಲ್ಲಿ ಅಧಿಕಾರ ಪಡೆಯುವಂಥದ್ದು ಅಥವಾ ಆ ಒಂದು ವಿಚಾರವಾಗಿ ಅವರಲ್ಲಿದ್ದಂಥ ಕಲ್ಪನೆಗಳು, ಪರಿಕಲ್ಪನೆಗಳು. ಹೌದು, ಅಂದ್ರೆ ಆಕ್ಚುಲಿ ಏನು ಎಡಪಂಥೀಯರು ಅಂತ ಹೇಳಿದ್ರೆ ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಮತ್ತೆ ಕೆಲವರು ಎಡಪಂಥೀಯರು ಹಾಗೆ ಇದ್ದಾರೆ, ಕ್ಷಮಿಸಿ ಯಾದವ್ ಶೆಟ್ರೆ. ಅವರು ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಈಗಲೂ ಕಾರ್ಲ್ ಮಾರ್ಕ್ಸ್, ಎಂಗೆಲ್ಸ್, ಇಂಪೀರಿಯಲಿಸಮ್ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ನಾನು ಇಷ್ಟು ವರ್ಷ ಅವ್ರ ಜೊತೆ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ, ಒಂದು ದಿನ ಆ ಪದ ಬರಲಿಲ್ಲ. ಒಂದ್ಸರಿ ಕೇಳಿದೆ, ಏನ್ರಿ ನೀವೇನು ಎಲ್ಲ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ, ನೀವು ಮಾರ್ಕ್ಸ್ ಹೆಸರು ಎಲ್ಲ ಎಂಗಲ್ಸ್ ಅಲ್ಲ ಸರ್, ನಾನೆಲ್ಲ ಎಲ್ಲಿ ಓದಿದ್ದೇನೆ ಅದನ್ನು. ಬಟ್ ಅವ್ರು ಹೇಳಿದ್ರು ಬಾರಿ ನೇರವಾಗಿ ಪ್ರಾಮಾಣಿಕವಾಗಿ, ಅದನ್ನೆಲ್ಲ ನಾನು ಎಲ್ಲ ಓದಲಿಲ್ಲ, ಬಟ್ ಎಲ್ಲವೂ ನಾನು ಸಕ್ರಿಯವಾಗಿ ಪಾರ್ಟಿ ಮೀಟಿಂಗ್ಗಳಲ್ಲಿ, ಡಿಸ್ಕಷನ್ಗಳಲ್ಲಿ ಈಗ ನನಗೆ ಅರ್ಥ ಆಗಿದೆ ಅದರ ತಿರುಳೇನು ಅಂತ ಗೊತ್ತಾಗಿದೆ. ಬಟ್ ಅವರ ತಿರುಳೇನು ಅರ್ಥ ಆಗಿದೆ ಅಂತ ನಮಗೂ ಗೊತ್ತಾಗ್ತದೆ ಭಾರಿ ಕ್ಲಿಯರ್ ಆಗಿ. ಅಂದ್ರೆ ಹೇಳಿದಲ್ಲ, ಅವರು ಹೇಳ್ತಿರೋದು ಇಷ್ಟೇ ಅಪ್ಪ, ಏನಾಗಬೇಕು ಈಗ ಸಮಾಜದಲ್ಲಿ ಶೋಷಣೆ ಇದೆ, ಅಸಮಾನತೆ ಇದೆ, ಶೋಷಣೆ ಇದೆ. ಈಗ ಪ್ರಶ್ನೆ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಪರಿಹಾರ ಏನು ಅಂತ. ಸೊ ನೀವು ಆಸ್ ಎ ಟೀಚರ್ ಆಗಿ, ಸಂಶೋಧಕರಾಗಿ ನಿಮ್ಮ ಕೆಲಸ ಇದಕ್ಕೆ ಉತ್ತರ ಹುಡುಕಬೇಕು. ನೀವು ನಮ್ಮ ಕೆಲಸ ಜನರನ್ನು ಸೇರಿಸಿ ಇದನ್ನೆಲ್ಲ ಅವರ ಪ್ರಜ್ಞೆಯ ಭಾಗ ಮಾಡೋದು ನಮ್ಮ ಕೆಲಸ. ಅಂದ್ರೆ ವೈಚಾರಿಕತೆ ಮತ್ತೆ ಆಕ್ಟಿವಿಸಮ್ ಹೇಗೆ ಜೊತೆಗೆ ಹೋಗ್ಬೇಕು ಅಂತ ಮಾರ್ಕ್ಸಿಸಮ್ ಹೇಳ್ತಾ ಇದೆ. ಅದನ್ನು ಅವ್ರು ಎಷ್ಟು ಸರಳವಾಗಿ ನಮಗೆ ಹೇಳ್ತಾ ಇದ್ರು ಅಂತ. ಎರಡನೇದು ಕ್ಯಾಸ್ಟ್ ಮತ್ತೆ ಕ್ಲಾಸ್ ಕ್ವಶನ್
ನಾನು ಹೇಳ್ತಾ ಇದ್ದೆ ಮಾರುತಿಯವರೇ, ಜಾತಿ ಮತ್ತು ಜಾತಿ ಮತ್ತೆ ವರ್ಗದ ಪ್ರಶ್ನೆ ಹ್ಮ್ ಅದು ದೊಡ್ಡ ಕ್ಲಾಶ್. ಯಾಕೆ ಇಲ್ಲಿ ಎಡಪಂಥೀಯರು ಯಾಕೆ ನೆಲೆ ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರೆ ಜಾತಿ ಪ್ರಶ್ನೆ. ಹ್ಮ್ ಎಡಪಂಥೀಯರ ಮೇಲೇನೂ ಆರೋಪ ಇದೆ, ಅಲ್ಲಿ ದಲಿತರಿಗೆ ಅವಕಾಶನೇ ಇಲ್ಲ, ಅದು ಮೇಲ್ಜಾತಿಗಳ ಒಂದು ಪಕ್ಷ ಅಂತ ಹೇಳಿ. ಕ್ಷಮಿಸಿ, ಇದು ಚರ್ಚೆ ಇದೆ. ಸೊ ಈಗ ಮುಗಿಸಿ ಮತ್ತೆ ಉತ್ತರ ಕೊಡಿ ಅವರಿಗೆ. ನಾನು ಕೇಳ್ತಾ ಅವ್ರು ನಾನು ಇದು ಚರ್ಚೆ ಮಾಡ್ತಾ ಇದ್ದದ್ದು. ಅವರು ಹೇಳ್ತಾ ಇದ್ರು ಕ್ಲಾಸ್ ಮತ್ತೆ ಕ್ಯಾಸ್ಟ್ ಪ್ರಶ್ನೆ ಬಂದ್ರೆ ಭಾರತದಲ್ಲಿ ಎಲ್ಲೋ ಒಂದು ಹಂತಕ್ಕೆ ಅದಕ್ಕೊಂದು ಸಂಬಂಧ ಇದ್ದಾಗೆ ಕಾಣ್ತದೆ ಅಂತ. ಇದು ನಮ್ಮ ಚರ್ಚೆಯಲ್ಲಿ ಬಂದಂತ ವಿಚಾರ. ಅಂದ್ರೆ ಲೋವರ್ ಕ್ಯಾಸ್ಟ್ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ಇದ್ದಾರೆ, ದಲಿತರು ಅಂತ ಹೇಳಿದ್ರೆ ಇವತ್ತು ಲೋವರ್ ಕ್ಲಾಸ್ ಕೂಡ ಅವರು ಮೆಜಾರಿಟಿ. ಅಲ್ಲೊಂದು 5% 2% ಕ್ಲಾಸ್ ಇರ್ಬೋದು, ಮೇಲೆ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಇರ್ಬೋದು ಅದರಲ್ಲಿ, ಬಟ್ ಮೆಜಾರಿಟಿ ಆರ್ ಲೋವರ್ ಕ್ಲಾಸ್. ಸೊ ಹಾಗಾಗಿ ಕ್ಯಾಸ್ಟಿಗೂ ಕ್ಲಾಸಿಗೂ ಒಂದು ಸಣ್ಣ ಸಂಬಂಧ ಇದೆ. ಬಟ್ ನಮ್ಮಲ್ಲಿ ಯಾಕೆ ದೊಡ್ಡ ವೈಫಲ್ಯ ಆಗ್ತದೆ ಅಂತ ಹೇಳಿದ್ರೆ ಇದನ್ನು ನಮಗೆ ಒಂದು ಕ್ಯಾಸ್ಟ್ ಅನ್ನು ಕ್ಲಾಸ್ ಆಗಿ ಕನ್ವೆ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ಎಡಪಂಥೀಯ ಚಳವಳಿಗಳು ಭಾರಿ ದೊಡ್ಡ ಮಟ್ಟಿನ ಹೊಡೆತ ಅನುಭವಿಸ್ತಾ ಇದೆ. ನಮಗೊಂದು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಯಾದವ್ ಶೆಟ್ಟಿ ಏನು ಮಧ್ಯೆ ಮಾತಾಡ್ಬೇಕಂತ ಇದ್ರಿ? ಮುಖ್ಯವಾಗಿ ಜಾತಿ ಪ್ರಶ್ನೆಯಲ್ಲಿ ಖಂಡಿತ ಕೂಡ ನಮ್ಮ ಪಕ್ಷ CPM ಪಕ್ಷ ಹೇಳುವಂತದ್ದು ಕಾರ್ಮಿಕ ಹೋರಾಟಕ್ಕೆ ಎಷ್ಟು ಮಹತ್ವ ಕೊಡೋದು ಅದಕ್ಕಿಂತಲೂ ಹೆಚ್ಚು ಅಸ್ಪೃಶ್ಯತೆ ವಿರುದ್ಧ, ದೌರ್ಜನ್ಯ ವಿರುದ್ಧ ಹೆಚ್ಚು ಮಹತ್ವ ಕೊಟ್ಟು ಕೆಲಸ ಮಾಡಬೇಕು. ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ. ಬಹಳಷ್ಟು ಪಾಲಿಟಿವ್ ಬ್ಯೂರೋದಲ್ಲಿ, ಕೇಂದ್ರ ಸಮಿತಿಯಲ್ಲಿ ದಲಿತ ವಿಭಾಗದ ಇಲ್ಲ, ಅದು ಶುದ್ಧ. ಬಹಳಷ್ಟು ಚರ್ಚೆ ಬಂದಾಗ ಬಹಳಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಮತ್ತು ಒಂದು ಕಾಲದಲ್ಲಿ ನಮ್ಮಲ್ಲಿ ಕೂಡ ತಪ್ಪು ತಿಳುವಳಿಕೆ ಇತ್ತು, ಕ್ರಾಂತಿ ಆದ್ರೆ ಎಲ್ಲ ಜಾತಿ ಹೊತ್ತು ಹೋಗ್ತದೆ. ಆ ತಪ್ಪು ತಿಳುವಳಿಕೆ ನಾವು ಖಂಡಿತ ಬದಲಾವಣೆ ಮಾಡಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಕಾರ್ಮಿಕ ವರ್ಗದ ಹೋರಾಟಕ್ಕೆ ಎಷ್ಟು ಮಹತ್ವ ಕೊಡೋ ಅದಕ್ಕಿಂತಲೂ ಹೆಚ್ಚು ಜಾತಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟಕ್ಕೆ ಮಹತ್ವ ಕೊಡಬೇಕಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ, ಅದನ್ನು ಮಾಡ್ತಾ ಇದ್ದೇವೆ ಕೂಡ. ಇದು ಮಾನ್ಪಡೆಯವರು ಹೋರಾಟದ ಬಗ್ಗೆ ಯಾವುದೋ ಒಂದು ಪ್ರಕರಣವನ್ನು ಆವಾಗ ನೀವು ಉಲ್ಲೇಖಿಸಿದ್ರಿ ಆರಂಭದಲ್ಲಿ. ಮಾನ್ಪಡೆಯವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ನೌಕರರ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಮಾನ್ಪಡೆಯವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಕೊಟ್ಟದ್ದು ಪಂಚಾಯತ್ ನೌಕರರು. ನಾನು ಕೂಡ ಅವರು ಪಂಚಾಯತ್ ನೌಕರ ಹೋರಾಟವನ್ನು ನಾನು ಜಿಲ್ಲೆಯಲ್ಲಿ ಅದರ ಭಾಗವಾಗಿದ್ದೆ. ನಾನು ಕೂಡ ಪಂಚಾಯತ್ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ. ನಾನು ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದೆ. ಆವತ್ತು ಗ್ರಾಮ ಪಂಚಾಯತ್ ನೌಕರರಿಗೆ ಕೇವಲ ಇದ್ದದ್ದು ಸಂಬಳ 300-400 ರೂಪಾಯಿ. ಪ್ರಾಪ್ತಂಬರಿ ಮಾನ್ಪಡೆಯವರ ನೇತೃತ್ವ ಹೋರಾಟ ನಡೆದಂತ ಕನಿಷ್ಠ ಕೂಲಿ ಅನ್ನುವಂಥದ್ದು 600 ಬಂತು. ಆವತ್ತಿನಿಂದ ಇಲ್ಲಿವರೆಗೂ ಅಂತ ಶಾಲೆ ಹೆಚ್ಚು ಮಾಡುವಂಥದ್ದು, ಬೇರೆ ಬೇರೆ ಸವಲತ್ತು ಸಿಗುವಂತ ಎಲ್ಲ ಮಾಡಿದ್ರು. ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಮಂದಿ ನೌಕರರು ಪ್ರಮೋಷನ್ ಆಗಿ, ಅಂದ್ರೆ SLC ಆದಂತ ನೌಕರು ಕಾರ್ಯದರ್ಶಿ ಆಗಿ, ಮತ್ತೆ PDO ಆಗಿ, ಬಹಳಷ್ಟು ಮಂದಿ ಇಒ ಕೂಡ ಆಗಿದೆ. ನೀವು ಯೋಚನೆ ಮಾಡಿ, ಯಾವ್ದಾದ್ರು ಒಂದು ಕರ್ನಾಟಕದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ SLC ಆದಂತ ಒಬ್ಬ ವ್ಯಕ್ತಿ ಅವನು ಕಾರ್ಯದರ್ಶಿ ಆಗ್ತಾನೆ, PDO ಆಗ್ತಾನೆ, ಇಒ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಪಡೆಯವರೇ ಕಾರಣ. ಅಂತ ಒಂದು ಹೋರಾಟದ ಇದೆ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸಲ 20,000, 25,000, 30,000 ಕರೆದು 2 ದಿವಸ 3 ದಿವಸ 4 ಚಲನೆ ಮಾಡಿ ಅಲ್ಲಿ ಗ್ರಾಮ ಪಂಚಾಯತ್ ನೌಕರ ಸಚಿವರು ಬರುವ ರೀತಿ ಸಾಲಿನಿಗೂ ಬೇರೆ ಬೆಲ್ಲ ಮತ್ತೆ ಗ್ರಾಮೀಣ ಸಚಿವರ ಹತ್ರ ಮಾತಾಡಿ ಅವರಿಗೂ ಕಾನೂನು ತಿದ್ದುಪಡಿ ಆಗ್ಬೇಕು, ಸಚಿವ ಸಂಪುಟದಲ್ಲಿ ಅದು ಬರ್ಬೇಕನ್ನುವ ಬಂದಾಗ ಮುಖ್ಯಮಂತ್ರಿ ಅವರದ್ದು ಕೂಡ ಮಾತು ಮಾಡಿ ಸಚಿವರ ಕಾನೂನೇ ತಿದ್ದುಪಡಿ ಮಾಡಿ, ಅಂದ್ರೆ ಅವರು ಆ IAS ಅಧಿಕಾರಿಗಳಲ್ಲಿ ಕೇರಳದ ಇದನ್ನು ಕೊಡ್ತಾರೆ. ನೀವು ಗ್ರಾಮೀಣ ಅಭಿವೃದ್ಧಿ ಏನಾದ್ರೂ ಆಗ್ಬೇಕಿದ್ರೆ ನೀವು ಪಂಚಾಯತ್ ನೌಕರರ ಕೊಡುಗೆ ಇಲ್ಲದೆ ಗ್ರಾಮಾಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಅವ್ರದ್ದು ಮನದಟ್ಟು ಮಾಡಿ ಇದೆಲ್ಲವನ್ನು ಪಡೆದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಂದಿ ಇವತ್ತು SLC ಆದಂತವರು ಸರ್ಕಾರಿ ನೌಕರರಾಗಿ ದೊಡ್ಡ ಅಧಿಕಾರಿಯಾಗಿರ್ಲಿಕ್ಕೆ ಅವರ ದೊಡ್ಡ ಕೊಡುಗೆ ಇದೆ. ನಾನು ಇವತ್ತು ಒಂದು ಮಾತು ಹೇಳ್ತೇನೆ, ಯಾರಾದ್ರೂ ಅಂತ ನೌಕರು ಅವ್ರ ಫೋಟೋ ಇಟ್ಟು ಪೂಜಿಸುವಷ್ಟು ಕೊಡುಗೆ ಅವರಿಗೆ ಕೊಟ್ಟಿದೆ. ಬೇರೆ ಯಾವುದೇ ಇಲಾಖೆಯಲ್ಲಿ SLC ಆದಂತವರಿಗೆ ಇಷ್ಟು ದೊಡ್ಡ ಅವಕಾಶ ಸಿಗಲಿಲ್ಲ. ಅದಕ್ಕೆ ಅವರೇ ನಾವೀಗ ಸಂವಾದವನ್ನು ಮುಗಿಸುವ ಹಂತದಲ್ಲಿ ಇದ್ದೇವೆ. ಸಣ್ಣ ಸೇರಿಕೆ ಅಂದ್ರೆ ಇವ್ರು ಹೇಳ್ತಾ ಇದ್ರಲ್ಲ, ಒಂದು ಪಂಚಾಯತ್ ನೌಕರಿಗೆ ಒಂದು ಸೇವಾ ನಿಯಮನೇ ಇರಲಿಲ್ಲ. ಸರ್ವಿಸ್ ರೂಲ್ಸ್, ಸರ್ವಿಸ್ ಅಂದ್ರೆ ಅವರ ಸರ್ವಿಸ್ ಹೇಗೆ, ಏನು ಎತ್ತ ಪ್ರಮೋಷನ್ ಹೇಗೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಏನು ಅದೇ ಇರಲಿಲ್ಲ. ಅದು ಆಕ್ಚುಲಿ ಇವರು ಒತ್ತಡದಿಂದ ಬಂದದ್ದು. ಅವರು MLA ಅಲ್ಲ, ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಸಚಿವರು ಅಲ್ಲ, ಬಟ್ ಅವ್ರು ಮಾಡಿದಂತ ಅದ್ಭುತವಾದ ಕೆಲಸಗಳು ಅಥವಾ ಸರ್ಕಾರಕ್ಕೆ ಕೊಟ್ಟಂತ ಕೊಡುಗೆಗಳು, ಸಲಹೆಗಳು, ಅದು ಕಾರ್ಮಿಕ ಹೋರಾಟದ ಮೂಲಕ, ರೈತರ ಹೋರಾಟದ ಮೂಲಕ ಕೊಟ್ಟಂತ ಅನನ್ಯವಾದ ಕೊಡುಗೆಗಳನ್ನು ಇವತ್ತು ಡಾಕ್ಟರ್ ಚಂದ್ರ ಪೂಜಾರಿ ಅವರು, ಯಾದವ್ ಶೆಟ್ಟಿ ಅವರು, ರವಿಕಿರಣ್ ಪುಣಚ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಚಂದ್ರ ಪೂಜಾರಿ ಅವರಿಗೆ ನಾನು
V4 ಮೀಡಿಯಾದ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಯಾದವ್ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ರವಿಕಿರಣ್ ಪುಣಚ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಮಾರುತಿ ಮಾನ್ಪಡೆ ಅನ್ನುವಂಥ ಒಬ್ಬ ನಾಯಕ, ಅವರು ಕಾರ್ಮಿಕರ ಶಕ್ತಿಯಾಗಿ, ರೈತರ ಧ್ವನಿಯಾಗಿ ಅವರು ಇಡೀ ಒಂದು ರಾಜ್ಯದಲ್ಲಿ ಚಳವಳಿಯನ್ನು ಕಟ್ಟಿದ್ದು ಅಥವಾ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದು, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಆ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ಸು ಕಂಡಂಥ ಘಟನಾವಳಿಗಳು, ಪ್ರಕರಣಗಳು, ಗ್ರಾಮ ಪಂಚಾಯತ್ ನೌಕರರಿಗೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಅವರ ಪರವಾಗಿ ಹೋರಾಟ ಮಾಡಿ, ಅವರ ಪರವಾಗಿ ಕಾನೂನಿನ ಏನು ತಿದ್ದುಪಡಿಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಯಶಸ್ಸು ಕಂಡ ಬಗ್ಗೆ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿ ಅದರಲ್ಲಿ ಯಶಸ್ಸು ಕಂಡ ಬಗ್ಗೆ ಎಲ್ಲ ಇವತ್ತು ಈ 3 ಮಂದಿ ಅತಿಥಿಗಳು ಕೂಡ ಮಾತನಾಡಿದ್ದಾರೆ. ಒಬ್ಬ ಶ್ರೇಷ್ಠ ಮತ್ತೊಬ್ಬ ನಿಸ್ವಾರ್ಥ ಒಬ್ಬ ನಾಯಕನನ್ನು ಇವತ್ತು, ಅಂದರೆ ಮುಖ್ಯವಾಗಿ ರೈತರ ವಲಯದ ಮತ್ತು ಕಾರ್ಮಿಕರ ವಲಯದ ನಾಯಕನನ್ನು ಇವತ್ತು ಈ ರಾಜ್ಯ ಕಳೆದುಕೊಂಡಿದೆ. ಮತ್ತು ಅವರಿಂದ ಪ್ರೇರಣೆ ಪಡೆದಂಥ ಏನು ಸಾಕಷ್ಟು ಸಾವಿರಾರು ಜನ ಯುವ ನಾಯಕರುಗಳು ಅಥವಾ ಕಾರ್ಮಿಕರ ನಾಯಕರುಗಳು ಅಥವಾ ಏನು ರೈತರ ನಾಯಕರುಗಳು ನಮ್ಮ ನಡುವೆ ಇದ್ದಾರೆ. ಅವರೆಲ್ಲರಿಗೂ ಮಾರುತಿ ಮಾನ್ಪಡೆ ಸದಾ ಪ್ರೇರಣೆ ಆಗಿರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಈ ಒಂದು ಏನು ಕಾಳಜಿಯ ಮಾತುಗಳನ್ನು ಅಥವಾ ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.